ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಆಯೋಜನೆ ಮಾಡ್ತಾ ಇದ್ದೀವಿ ತಾಂತ್ರಿಕವಾದಂತಹ ಸಮಸ್ಯೆಗಳಿಂದ. ಸಾರಿ ಫಾರ್ ದ್ಯಾಟ್. ಆ ಒಂದು ವಿಚಾರಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ತಾ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತದ್ದು, ಜೊತೆಗೆ ನಮ್ಮ ಕರಾವಳಿ ಭಾಗ ಸದ್ಯ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಒಂದು ಕಾಲಘಟ್ಟದಲ್ಲಿ ಇಡೀ ರಾಜ್ಯಾದ್ಯಂತ ಮಾತ್ರ ಅಲ್ಲ ದೇಶಾದ್ಯಂತ ಸಂಚಲನ ಸೃಷ್ಟಿ ಮಾಡಿದಂತಹ ಒಂದು ವಿಚಾರ ತಮಗೆಲ್ಲರಿಗೂ ಕೂಡ ನೆನಪಿರಲೇಬೇಕಾಗುತ್ತೆ. ಯಾಕಂದ್ರೆ ರಾಜ್ಯ ರಾಜಕಾರಣದಲ್ಲೂ ಕೂಡ, ಜೊತೆಗೆ ನಮ್ಮ ನಾಡಿನಲ್ಲೂ ಕೂಡ ಸಂಚಲನ ಅಲ್ಲ, ನಾಚಿಕೆಗೇಡಿನ ವಿಕೃತ ಮನಸ್ಥಿತಿಯ ಒಬ್ಬ ವ್ಯಕ್ತಿಯ, ಒಬ್ಬ ಜನಪ್ರತಿನಿಧಿಯ ಮಾನ ಬಯಲಾಗುತ್ತೆ, ಆತನ ಮಾನ ಹರಾಜಾಗುತ್ತೆ, ಸಮಾಜದ ಮುಂದೆ ಆತ ಬೆತ್ತಲಾಗ್ತಾನೆ. ಯಾಕಂತ ಬಂದಾಗ ಆತ ಬಹಳಷ್ಟು ಅಮಾಯಕ ಹೆಣ್ಮಕ್ಳನ್ನ ಆತನ ತೀಟೆಗೋಸ್ಕರ ಆತ ಬಳಕೆ ಮಾಡಿದ್ದ. ಪ್ರಜ್ವಲ್ ರೇವಣ್ಣ ಅನ್ನುವಂತಹ ಹೆಸರು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಜೊತೆಗೆ ಆತನ ಮೊಬೈಲ್ ಫೋನ್ನಲ್ಲಿ ಸರ್ಚ್ ಮಾಡಿದಾಗ ಸಿಕ್ಕಿರುವಂತಹ ಸಾವಿರಾರು ವಿಡಿಯೋಗಳು, ಸಾವಿರಾರು ಅಸಹಾಯಕ ಅಮಾಯಕ ಹೆಣ್ಮಕ್ಳ ವಿಡಿಯೋಗಳು. ಹೆಣ್ಮಕ್ಳು ಮಾತ್ರ ಅಲ್ಲ, ಹೆಂಗಸರನ್ನು ಬಿಡಲಿಲ್ಲ, ಮುದುಕಿಯರನ್ನು ಕೂಡ ಬಿಡಲಿಲ್ಲ. ಅಂತಹ ವಿಕೃತವಾಗಿರೋ ಮನಸ್ಥಿತಿ ಇರುವಂತಹ ಪ್ರಜ್ವಲ್ ಅನ್ನುವಂತಹ ಒಬ್ಬ ವ್ಯಕ್ತಿಯ ವಿಚಾರ ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತ ಬಂದಾಗ, ನಮ್ಮ ಕರಾವಳಿ ಭಾಗದಲ್ಲಿ ಇಂತಹ ವಿಕೃತ ಮನಸ್ಥಿತಿಯಂತಹ ಒಬ್ಬ ವ್ಯಕ್ತಿ ಇದ್ದಾನೆ, ಒಬ್ಬ ಹುಡುಗ ಇದ್ದಾನೆ. ನಿಜವಾಗ್ಲೂ ಕೂಡ ನಾಚಿಕೆಯಾಗುತ್ತೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಆತ ಮೂಲತಃ ಕಾರ್ಕಳದ ನಿವಾಸಿ. ಆತನ ಹೆಸರು ಸೈಯದ್ ಅನ್ನುವಂತಹ ಒಬ್ಬ ಯುವಕ. ನೀವು ನಂಬಲಿಕ್ಕಿಲ್ಲ, ಬಹುಶಃ ನನಗೂ ಕೂಡ ಶಾಕ್ ಆಯಿತು. ನಮ್ಮ ಕರಾವಳಿ ಭಾಗದಲ್ಲಿ ಈ ರೀತಿ ಆಗುತ್ತಾ? ಈ ರೀತಿಯ ವಿಕೃತ ಮನಸ್ಥಿತಿ ಇರುವಂತಹ ಯುವಕರಿದ್ದಾರಾ? ಇವರಿಗೆ ಅಕ್ಕ ತಂಗಿಯರು ಅಥವಾ ತಾಯಿ ಅನ್ನುವಂತಹ ಒಂದು ಆ ಮಮತೆ, ಆ ಬಾಂಧವ್ಯ ಅಥವಾ ಆ ಒಂದು ಬೌಂಡ್ರಿ, ಆ ಒಂದು ಎಮೋಷನ್ಸ್ ಇರಲ್ವಾ? ಯಾಕಂದರೆ ಈತನ ಮೊಬೈಲ್ ಫೋನನ್ನು ಚೆಕ್ ಮಾಡಿದಾಗ ಈತನನ್ನ ಅನುಮಾನಗೊಂಡಿರುವಂತಹ ಸಂಘಟನೆ ಯುವಕರು ಚೆಕ್ ಮಾಡಿದಾಗ ಸ್ವತಃ ಅವರೇ ಶಾಕ್ ಆಗ್ತಾರೆ. ಅವರ ಶಾಕ್ ಅಲ್ಲ, ನಾವೆಲ್ಲರೂ ಕೂಡ ಶಾಕ್ ಆಗಿದ್ದೀವಿ. ಕಾರಣ ನೂರಾರು, ಒಂದಲ್ಲ ಎರಡಲ್ಲ ಹತ್ತಲ್ಲ ಇಪ್ಪತ್ತಲ್ಲ, ನೂರಾರು ಹುಡುಗಿಯರ, ಯುವತಿಯರ ಅಶ್ಲೀಲವಾಗಿರುವಂತಹ ಫೋಟೋಗಳು, ಅಶ್ಲೀಲವಾಗಿರುವಂತಹ ವಿಡಿಯೋಗಳು, ಅಶ್ಲೀಲವಾಗಿರುವಂತಹ ವಿಡಿಯೋಗಳು, ಲೈಂಗಿಕ ವಿಡಿಯೋಗಳು ಎಲ್ಲವೂ ಕೂಡ ಈತನ ಫೋನಲ್ಲಿದೆ. ನೂರಾರು ಹೆಣ್ಮಕ್ಳ ಭವಿಷ್ಯವನ್ನ, ಬದುಕನ್ನ ಹಾಳು ಮಾಡಿದಂತಹ ನೀಚ ಅಂತಹ ಕೀಚಕ ಈತ, ಅಂತಹ ವಿಕೃತವಾಗಿರೋ ಮನಸ್ಥಿತಿಯುಳ್ಳುವಂತಹ ಈತನನ್ನ ಸಮಾಜದ ಮುಂದೆ ಬೆತ್ತಲು ಮಾಡಲೇಬೇಕು. ಹಾಗಾಗಿ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ, ಬಹುಶಃ ಸಮಾಜ ಯಾಕೆ ಇಷ್ಟು ಹಾಳಾಗ್ತಾ ಇದೆ ಅನ್ನುವಂಥದ್ದು ನನ್ನ ಪ್ರಶ್ನೆ. ನಾನು ಕಳೆದ ಬಾರಿಯೂ ಕೂಡ ಒಂದು ಚರ್ಚೆಯನ್ನು ಮಾಡಿದಾಗ ಅಲ್ಲಿ ಮದುವೆ ಆಗಬೇಕು, ನಾಳಿನ ದಿನ ಮದುವೆ ಅಂತ ಬಂದಾಗ ಮೆಹಂದಿ ಹಾಕ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬ್ಯೂಟಿ ಪಾರ್ಲರ್ಗೆ ಹೋದಂತಹ ಹೆಣ್ಮಗಳು ನೇರವಾಗಿ ಇನ್ಯಾರೋ ಒಬ್ಬನ ಜೊತೆ ಹೋಗಿ ಮದುವೆ ಆಗ್ತಾಳೆ ಅಂತ ಬಂದಾಗ ಅಲ್ಲಿ ಆಗಿರುವಂಥದ್ದು ನೇರವಾಗಿ ನಂಬಿಕೆ ದ್ರೋಹ. ಇಂತಹ ಮನಸ್ಥಿತಿಗಳು ಯಾಕೆ ಹುಟ್ಟುಕೊಳ್ಳುತ್ತೆ? ಇಲ್ಲಿ ನೋಡಿದಾಗ ಈತ ಮಾಡಿರುವಂತಹ ಕೃತ್ಯ ಯಾಕೆ ದಿನಕ್ಕೆ ನಮ್ಮ ಕರಾವಳಿ ಭಾಗ ಇಂತಹ ವಿಕೃತವಾಗಿರುವಂತಹ ಮನಸ್ಥಿತಿಗಳಿಂದ, ಇಂತಹ ದ್ರೋಹ, ಮೋಸ, ವಂಚನೆ ಮಾಡುವವರಿಂದ ತುಂಬಿಕೊಂಡಿದೆ ಅನ್ನುವಂಥದ್ದೇ ನನ್ನ ಪ್ರಶ್ನೆ. ಹಾಗಾಗಿ ಬಿ ಅಲರ್ಟ್ ಆಗಿರಿ, ಹುಷಾರಾಗಿರಿ. ಹೆಣ್ಮಕ್ಳು ಕಾರ್ಯಕ್ರಮ ನೋಡ್ತಾ ಇದ್ದೀರಿ ಅಂತ ಬಂದಾಗ ತಾವುಗಳು ಹುಷಾರಾಗಿರಿ. ತಮ್ಮ ಪೋಷಕರು ಕಾರ್ಯಕ್ರಮವನ್ನು ತಾವುಗಳು ನೋಡ್ತಾ ಇದ್ದೀರಿ ಅಂತ ಬಂದಾಗ ತಮ್ಮ ಮಕ್ಕಳ ಕಡೆ ಸ್ವಲ್ಪ ನಿಗಾ ಇರಿಸಿ. ಅಟ್ ದ ಸೇಮ್ ಟೈಮ್ ಇಂತಹ ಕೀಚಕರು, ಇಂತಹ ವಿಕೃತ ಮನಸ್ಥಿತಿಗಳ ಬಗ್ಗೆಯೂ ಕೂಡ ನಿಗಾ ವಹಿಸಿ ಅನ್ನುವಂತಹ ದೃಷ್ಟಿಯಿಂದ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ. ಬಿ ಅವೇರ್, ಬಿ ಅಲರ್ಟ್ ಅಂಡ್ ಹುಷಾರಾಗಿರಿ ಅಂತ ಹೇಳ್ತಾ, ಯಾರಿವನು, ಏನ್ ಮಾಡಿದಾನೆ ನೋಡ್ಕೊಂಬನ್ನಿ.
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೂನಿಯರ್ ಪ್ರಜ್ವಲ್ ರೇವಣ್ಣನನ್ನೇ ಮೀರಿಸ್ತಾನೆ ಈ ರಸಿಕರ ರಾಜ. ಆತ ಸಾಮಾನ್ಯನಲ್ಲ, ರಸಿಕರ ರಾಜ. ಕೆಲ ತಿಂಗಳುಗಳ ಹಿಂದೆ ಪೋಕ್ಸೋ ಕೇಸ್ನಡಿ ಸಿಕ್ಕಿಬಿದ್ದಿದ್ದ ಪ್ರಜ್ವಲ್ ರೇವಣ್ಣನಿಗಿಂತಲೂ ಒಂದು ಕೈ ಮೇಲೆ ಇದ್ದಾನೆ. ಇದೀಗ ಆತನ ಕಾಮಕಾಂಡ ಬಯಲಾಗಿದೆ. ಯಾರು ಆತ, ಏನದು ಘಟನೆ, ಎಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ. ವಾಲಿಬಾಲ್ ಆಟಗಾರನ ಕಾಮಕಾಂಡ. ಕಾರ್ಕಳ ನಿವಾಸಿ ಸೈಯದ್ ಪ್ರಜ್ವಲ್ಗಿಂತಲೂ ಒಂದು ಕೈ ಮೇಲೆ. ವಾಲಿಬಾಲ್ ಆಟಗಾರನಾಗಿದ್ದ ಮೂಲತಃ ಕಾರ್ಕಳ ನಿವಾಸಿ ಸೈಯದ್ ಎಂಬಾತ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಖಾಸಗಿ ಕಾಲೇಜಿನ ವಿದ್ಯಾರ್ಥಿನಿಯೊಬ್ಬಳಿಗೆ ಅಶ್ಲೀಲ ಸಂದೇಶ ಕಳುಹಿಸುತ್ತಿದ್ದ ವಿಷಯ ಬಯಲಾಗಿದೆ. ಈ ವೇಳೆ ಹಿಂದೂ ಸಂಘಟನೆ ಕಾರ್ಯಕರ್ತರು ದಾಳಿ ಮಾಡಿ ಮೊಬೈಲ್ ಕಿತ್ತುಕೊಂಡು ನೋಡಿದಾಗ ನೂರಾರು ಹುಡುಗಿಯರ ಜೊತೆಗಿನ ಸರಸ ಸಲ್ಲಾಪದ ವಿಡಿಯೋಗಳು ಪತ್ತೆಯಾಗಿವೆ. ನೂರಾರು ಹುಡುಗಿಯರ ಜೊತೆ ಸರಸ ಸಲ್ಲಾಪ. ಇನ್ನು ಈ ಘಟನೆ ವೇಳೆ ಸೈಯದ್ ಮೊಬೈಲ್ ಕಿತ್ತುಕೊಂಡು ನೋಡಿದಾಗ ಹಿಂದೂ ಸಂಘಟನೆ ಕಾರ್ಯಕರ್ತರು ಒಂದು ಕ್ಷಣ ಶಾಕ್ ಆಗಿದ್ದಾರೆ. ಆತನ ಮೊಬೈಲ್ ತುಂಬಾ ನೂರಾರು ಹುಡುಗಿಯರ ಜೊತೆಗಿನ ಸರಸ ಸಲ್ಲಾಪದ ವಿಡಿಯೋಗಳೇ ತುಂಬಿದೆ. ಮೂಲತಃ ಕಾರ್ಕಳ ನಿವಾಸಿಯಾಗಿರುವ ಸೈಯದ್ ವಾಲಿಬಾಲ್ ಆಟಗಾರ ಕೂಡ ಹೌದು. ಈ ಬಗ್ಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಏಪ್ರಿಲ್ 26ರಂದು ಆರೋಪಿಯನ್ನು ಬಂಧಿಸಿರುವ ಪೊಲೀಸರು ಮಂಗಳೂರು ಪೋಕ್ಸೋ ನ್ಯಾಯಾಲಯದ ನ್ಯಾಯಾಧೀಶರ ಮನೆಗೆ ರಾತ್ರಿ ಹಾಜರುಪಡಿಸಿದ್ದಾರೆ. ನ್ಯಾಯಾಧೀಶರು ಆರೋಪಿಗೆ ಜಾಮೀನು ಮಂಜೂರು ಮಾಡಿದ್ದಾರೆ. ಆರೋಪಿ ಸೈಯದ್ ಮೇಲೆ ಹಲ್ಲೆ ನಡೆಸಿದ ಘಟನೆಗೆ ಸಂಬಂಧಿಸಿದಂತೆ ಉಜಿರೆಯ ಪ್ರಜ್ವಲ್ ಹಾಗೂ ಇತರರ ವಿರುದ್ಧ ಬೆಳ್ತಂಗಡಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಉಜಿರೆಯ ಹಿಂದೂ ಸಂಘಟನೆ ಕಾರ್ಯಕರ್ತರು ಸೈಯದ್ನನ್ನು ಹಿಗ್ಗಾಮುಗ್ಗಾ ಥಳಿಸಿ ಬಳಿಕ ಪೊಲೀಸರಿಗೆ ಒಪ್ಪಿಸಿದ್ದರು. ಇದೀಗ ಹಲ್ಲೆಗೆ ಒಳಗಾಗಿರುವ ಸೈಯದ್ ನೀಡಿದ ದೂರಿನಂತೆ ಪೊಲೀಸರು ಉಜಿರೆಯ ಪ್ರಜ್ವಲ್ ಹಾಗೂ ಇತರ 10ಕ್ಕೂ ಹೆಚ್ಚು ಮಂದಿಯ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ನಿಜವಾಗ್ಲೂ ಕೂಡ ಶಾಕಿಂಗ್ ಆಗಿರುವಂತಹ ವಿಚಾರ ಕರಾವಳಿ ಭಾಗದ ಜನರ ಮನಸ್ಸಿಗೆ ಇದು. ಯಾಕಂದರೆ ನಾಡಿನಲ್ಲಿ ಬಹಳಷ್ಟು ನಾಚಿಕೆಗೇಡಿನ ಒಂದು ಘಟನೆ ನಡೆದಿತ್ತು. ಪ್ರಜ್ವಲ್ ರೇವಣ್ಣ ಅವರ ಸ್ಕ್ಯಾಂಡಲ್ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಇವೆಲ್ಲದರ ಜೊತೆಗೆ ಇಲ್ಲಿ ಕರಾವಳಿಯಲ್ಲಿ ಜೂನಿಯರ್ ಪ್ರಜ್ವಲ್ ತಲೆ ಎತ್ತಿದ್ದಾನ ಅನ್ನುವಂತಹ ಪ್ರಶ್ನೆ. ಯಾಕಂದರೆ ಅಂತಹ ವಿಕೃತ ಮನಸ್ಥಿತಿ, ಅಂತಹ ಕೀಚಕ ಮನಸ್ಥಿತಿ, ಅಂತಹ ನೀಚ ಮನಸ್ಥಿತಿ ಈ ಕಾರ್ಕಳದ ನಿವಾಸಿ ಸೈಯದ್ನಲ್ಲಿದೆ. ಯಾಕಂದರೆ ಆತನ ಮೊಬೈಲ್ ಫೋನನ್ನು ನೋಡಿದಾಗ ಅಕ್ಷರಶಃ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ಕಾರಣ ಅಲ್ಲಿ ನೂರಾರು ವಿಡಿಯೋಗಳು, ಫೋಟೋಗಳು, ಹುಡುಗಿಯರ ಹೆಣ್ಮಕ್ಕಳ ಫೋಟೋಗಳು, ಅಶ್ಲೀಲವಾಗಿರುವಂತಹ ವಿಡಿಯೋಗಳನ್ನು ಆತ ಸೆರೆ ಹಿಡಿದಿದ್ದಾನೆ. ಅಂದರೆ ಆತ ಯಾವ ರೀತಿ ರಸಿಕರ ರಾಜ ಆಗಿರಬೇಡ ಅನ್ನುವಂಥದ್ದೇ ಪ್ರಶ್ನೆ. ಯಾಕಂದರೆ ಆತನ ಮೊಬೈಲ್ ಫೋನನ್ನು ನೋಡಿದಾಗ ಬಹಳಷ್ಟು ಶಾಕ್ ಆಗುತ್ತೆ. ನಿಮಗೆ ನಾವು ತೋರಿಸ್ತೀವಿ ನೋಡಿ. ಪ್ರೈವೇಸಿಯಿಂದ ಜೊತೆಗೆ ನಾವು ಮಾಧ್ಯಮಗಳಾಗಿ ಕೆಲವು ಎಥಿಕ್ಸ್ಗಳನ್ನು, ಮೀಡಿಯಾ ಎಥಿಕ್ಸ್ಗಳನ್ನು ನಾವುಗಳು ನಮ್ಮ ಬದ್ಧತೆಗಳನ್ನು ಫಾಲೋ ಮಾಡಬೇಕಾಗುತ್ತೆ. ನಾನು ಕಳೆದ ಬಾರಿಯೂ ಕೂಡ ಭಾಳಷ್ಟು ಜನರು ಪ್ರಶ್ನೆಯನ್ನು ಕೇಳಿದ್ರಿ ನಮ್ಮ ಜೊತೆ. ಮದುವೆಯ ಸಂದರ್ಭದಲ್ಲಿ, ಮದುವೆಯ ದಿನ ಬ್ಯೂಟಿ ಪಾರ್ಲರ್ಗೆ ಹೋದಂಥ ಹೆಣ್ಮಗಳು ಯಾಕೆ ಅವರ ಫೋಟೋವನ್ನು ತಾವುಗಳು ಸರಿಯಾಗಿ ತೋರಿಸ್ತಾ ಇಲ್ಲ, ಯಾಕೆ ಬ್ಲರ್ ಮಾಡಿದಿರಿ, ಯಾಕೆ ಅನ್ಯಾಯ ಮಾಡಿದ್ದಾಳೆ ಆದರೆ ಯಾಕೆ ಬ್ಲರ್ ಮಾಡಿದಿರಿ, ಇಲ್ಲ ಅದನ್ನು ತೋರಿಸುವಂತಿಲ್ಲ. ನಮ್ಗಳಿಗೂ ಕೂಡ ಒಂದು ಎಥಿಕ್ಸ್ ಅನ್ನೋಂತಿರುತ್ತೆ. ಸೊ ದಟ್ಸ್ ವೈ ಈಗಲೂ ಕೂಡ ತಾವುಗಳು ಗಮನಿಸ್ಬೋದು. ಆ ಮೊಬೈಲ್ ಫೋನ್ ಇದೆ ನೋಡಿ, ಆ ಮೊಬೈಲ್ ಫೋನ್ ಸೈಯದ್ನ ಮೊಬೈಲ್ ಫೋನ್. ಸೈಯದ್ನ ಮೊಬೈಲ್ ಫೋನ್ ಅದು. ಆ ಮೊಬೈಲ್ ಫೋನನ್ನು ಪರಿಶೀಲಿಸಿದಾಗ ಸಿಕ್ಕಂತಹ ವಿಡಿಯೋಗಳು, ನೂರಾರು ವಿಡಿಯೋಗಳು ಆತನ ಮೊಬೈಲ್ ಫೋನ್ನಲ್ಲಿತ್ತು.
ಅದೆಲ್ಲವೂ ಕೂಡ ಅಶ್ಲೀಲವಾಗಿರುವಂತಹ ವಿಡಿಯೋಗಳು, ಅಶ್ಲೀಲವಾಗಿರುವಂತಹ ಫೋಟೋಗಳು, ಲೈಂಗಿಕವಾಗಿರುವಂತಹ ಜೊತೆಗೆ ಅಶ್ಲೀಲವಾಗಿರುವಂತಹ ಫೋಟೋಗಳನ್ನು, ವಿಡಿಯೋಗಳನ್ನು ಆತ ಇಟ್ಕೊಂಡಿದ್ದ. ಜೊತೆಗೆ ಆತ ಹೆಣ್ಮಕ್ಳನ್ನ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಾ ಇದ್ದ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದಾನೆ ಜೂನಿಯರ್ ಪ್ರಜ್ವಲ್. ನಿಜವಾಗ್ಲೂ ಶಾಕ್ ಆಗುತ್ತೆ ಆತನ ಮುಖವನ್ನು ಒಂದ್ಸಲ ನೋಡಿ ತಾವೆಲ್ಲರೂ ಕೂಡ. ಯಾಕಂದರೆ ಇಂತಹ ವಿಕೃತ ಮನಸ್ಥಿತಿಗಳು, ಇಂತಹ ಕೀಚಕ ಮನಸ್ಥಿತಿಗಳು ನಮ್ಮ ಸಮಾಜದಲ್ಲಿದೆ ಅಂತ ಬಂದಾಗ ಸೈಯದ್ ಆತನ ಹೆಸರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಜೂನಿಯರ್ ಪ್ರಜ್ವಲ್ ಶಾಕ್ ಆಯಿತು ಈ ವಿಚಾರವನ್ನು ಕೇಳಿದಾಗ. ಇಂತಹ ಮನಸ್ಥಿತಿಗಳು ಇನ್ನೂ ಕೂಡ ಸಮಾಜದಲ್ಲಿ ಇದೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು. ಎಸ್, ಕಾಲೇಜು ಹುಡುಗಿಯರೇ ಈತನ ಟಾರ್ಗೆಟ್ ಆಗ್ತಾರೆ. ಪ್ರಜ್ವಲ್ ರೇವಣ್ಣನನ್ನೇ ಮೀರಿಸ್ತಾನೆ ಈ ರಸಿಕರ ರಾಜ. ಪ್ರಜ್ವಲ್ ರೇವಣ್ಣ ನೀವು ಗಮನಿಸ್ಬೋದು, ಪ್ರಜ್ವಲ್ ರೇವಣ್ಣ ಅವರು MP ಆಗಿದ್ರು, ಜೊತೆಗೆ ಹೈ ರೆಪ್ಯೂಟೆಡ್ ಫ್ಯಾಮಿಲಿಯಿಂದ ಬಂದವರು, ಮಾಜಿ ಪ್ರಧಾನಮಂತ್ರಿ ಅವರ ಫ್ಯಾಮಿಲಿ, ಅಟ್ ದ ಸೇಮ್ ಟೈಮ್ ವೆರಿ ರೆಪ್ಯೂಟೆಡ್ ಫ್ಯಾಮಿಲಿಯಿಂದ ಬಂದವರು. ಸೊ ದಟ್ಸ್ ವೈ ಹಾಗಿದ್ದಾಗ ಪವರ್ ಇತ್ತು ಅನ್ನುವಂಥದ್ದು. ಆದರೆ ಈತನಲ್ಲಿ ಏನಿದೆ ಅಂತ ಬಂದಾಗ ತಾವುಗಳು ಶಾಕ್ ಆಗ್ತೀರಿ, ಡೆಫಿನೆಟ್ಲಿ ಶಾಕ್ ಆಗ್ತೀರಿ. ಈತ ಯಾರು ಕೋಟ್ಯಾಧಿಪತಿಯೋ ಅಥವಾ ಈತ ಯಾರೋ ಪ್ರಜ್ವಲ್ ರೇವಣ್ಣನಂತೆ ಪವರ್ಫುಲ್ಲೋ ಅಂತ ಅಂದ್ಕೊಂಡ್ರೆ MP ಅಥವಾ MLA? ನೋ, ಆಫ್ಟರ್ ಆಲ್ ಏನಿಲ್ಲಪ್ಪ, ಏನಿಲ್ಲ. ಈತ ಸ್ಟೂಡೆಂಟ್ ಆಗಿದ್ದಾನೆ, ಜೊತೆಗೆ ಈತ ವಾಲಿಬಾಲ್ ಆಟಗಾರ, ಒಳ್ಳೆಯ ವಾಲಿಬಾಲ್ ಆಟಗಾರರಾದರೆ ಇಷ್ಟು ಹುಡುಗಿಯರನ್ನು ಆತ ಪಟಾಯಿಸ್ತಾನಾ? ಇಷ್ಟು ಹುಡುಗಿಯರನ್ನು ಆತ ದೋಖ ಮಾಡ್ತಾನಾ? ಇದೆಲ್ಲವೂ ಕೂಡ ಪ್ರಶ್ನೆ. ಯಾಕೆಂದರೆ ಈತ ಪವರ್ಫುಲ್ ಆಗಿರುವಂಥ ವ್ಯಕ್ತಿಯೂ ಅಲ್ಲ, ಕಾಲೇಜಿಗೆ ಹೋಗ್ತಾ ಇರುವಂತಹ ಹುಡುಗ, ಅಟ್ ದ ಸೇಮ್ ಟೈಮ್ ಕಾಲೇಜ್ನಲ್ಲಿ ಒಳ್ಳೆಯ ವಾಲಿಬಾಲ್ ಪ್ಲೇಯರ್. ಈ ವಾಲಿಬಾಲ್ ಪ್ಲೇಯರ್ ಯಾಕೆ ಹಿಂಗಾದ ಅನ್ನುವಂತಹ ಪ್ರಶ್ನೆ. ಈ ವಾಲಿಬಾಲ್ ಪ್ಲೇಯರ್ನ ಮೊಬೈಲಲ್ಲಿ ಇಷ್ಟು ಹೆಣ್ಮಕ್ಳ ಫೋಟೋ ವಿಡಿಯೋಗಳು ಹೇಗೆ ಬಂತು? ನೂರಾರು ಹೆಣ್ಮಕ್ಳ ಜೊತೆ ಜೂನಿಯರ್ ಪ್ರಜ್ವಲ್ನ ಸರಸ ಸಲ್ಲಾಪದ ಫೋಟೋಗಳಿದೆ, ವಿಡಿಯೋಗಳಿದೆ ಆತನ ಮೊಬೈಲ್ ಫೋನ್ನಲ್ಲಿ. ನೂರಾರು ಹೆಣ್ಮಕ್ಳ ಜೊತೆ, ನಾನು ಆಗಲೇ ಹೇಳಿದಾಗೆ ಮೆಸೇಜ್ ಮಾಡ್ತಾನೆ, ಅಶ್ಲೀಲವಾಗಿ ಲೈಂಗಿಕವಾಗಿರುವಂತಹ ಕಿರುಕುಳವನ್ನು ಕೊಡ್ತಾನೆ ಈತ, ಜೊತೆಗೆ ಅಶ್ಲೀಲವಾಗಿರುವಂತಹ ವಿಡಿಯೋವನ್ನು ಮಾಡ್ತಾನೆ ಈತ. ಆ ಕಡೆಯಿಂದಲೂ ಕೂಡ ಅಶ್ಲೀಲವಾಗಿರುವಂತಹ ವಿಡಿಯೋವನ್ನು ಮಾಡಿಸ್ತಾನೆ, ಜೊತೆಗೆ ಈತನು ಕೂಡ ಅಶ್ಲೀಲವಾಗಿರುವಂತಹ ವಿಡಿಯೋವನ್ನು ಆ ಪಾಪ ಹೆಣ್ಮಕ್ಳಿಗೆ ಕಳಿಸ್ತಾನೆ, ಮೆಸೇಜ್ ಮಾಡ್ತಾನೆ, ಆ ಮೂಲಕ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಾನೆ ಈತ ಕರಾವಳಿ ಭಾಗದ ಜೂನಿಯರ್ ಪ್ರಜ್ವಲ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೋಸ್ಕರ ನಾವು ಆ ಒಂದು ವಿಚಾರವನ್ನು ಕೊಟ್ಟಿದ್ವಿ. ಮೆಸೇಜನ್ನು ಮಾಡ್ತಾನೆ, ಲೈಂಗಿಕ ಕಿರುಕುಳವನ್ನು ಕೊಡ್ತಾನೆ, ಅಟ್ ದ ಸೇಮ್ ಟೈಮ್ ಕಾಲೇಜು ಹುಡುಗಿಯರ ಪಾಲಿಗೆ ಈತನೇ ಕೀಚಕ, ಕಾಲೇಜು ಹುಡುಗಿಯರೇ ಇವರ ಟಾರ್ಗೆಟ್ ಆಗಿರ್ತಾನೆ. ಯಾಕಂದರೆ ಈತನು ಕೂಡ ಕಾಲೇಜ್ಗೆ ಹೋಗ್ತಾನೆ, ವಾಲಿಬಾಲ್ ಪ್ಲೇಯರ್ ಕೂಡ ಹೌದು, ಜೊತೆಗೆ ಈತ ಗಾಳ ಹಾಕುವಂಥದ್ದು, ಈತ ಕಾಲೇಜಿಗೆ ಹೋಗುವಂಥ ಅಮಾಯಕ ಹೆಣ್ಮಕ್ಕಳ ನೂರಾರು ಹೆಣ್ಮಕ್ಳ ಜೊತೆ ಸರಸ ಸಲ್ಲಾಪ ಮಾಡಿದ್ದಾನೆ ಈತ, ಕರಾವಳಿಯ ಜೂನಿಯರ್ ಪ್ರಜ್ವಲ್. ವಾಲಿಬಾಲ್ ಆಟಗಾರನ ಕಾಮದಾಟ ಇದು, ನಿಜವಾಗೂ ಕೂಡ ಶಾಕ್ ಆಗುತ್ತೆ. ವಾಲಿಬಾಲ್ ಆಟಗಾರ, ನಾನು ಆಗಲೇ ಹೇಳಿದಾಗೆ ಈತ ಪವರ್ಫುಲ್ ಆಗಿರುವಂಥ ವ್ಯಕ್ತಿ ಏನಲ್ಲ, ವಾಲಿಬಾಲ್ ಆಟಗಾರ ಈ ರೀತಿಯ ರಸಿಕ ಹೇಗಾದ, ಅಥವಾ ಈ ರೀತಿಯ ಮನಸ್ಥಿತಿ ಹೇಗೆ ಬಂತು, ಅಥವಾ ಆತನ ಹಿಂದೆ ಇಷ್ಟು ಹುಡುಗಿರು ಹೇಗೆ ಹೋದ್ರು, ಅಥವಾ ಆತ ಹೇಗೆ ಬ್ಲ್ಯಾಕ್ ಮೇಲ್ ಮಾಡ್ದ ಅನ್ನುವಂಥ ಪ್ರಶ್ನೆ. ಯಾಕಂದರೆ ಇದನ್ನೆಲ್ಲ ನಾವು ಸಣ್ಣ ವಿಚಾರ ಅನ್ನುವಂಥದ್ದು ನಾವು ಅಂದ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಇದನ್ನು ನಾವು ಪತ್ತೆ ಹಚ್ಚಬೇಕಾಗುತ್ತೆ. ಯಾಕಂತ ಬಂದಾಗ ಅಲ್ಲಿ ವಿದ್ಯಾರ್ಥಿನಿಯವರು ಜೊತೆಗೆ ಯುವತಿಯರ ಜೊತೆಗಿರುವಂಥ ಅಶ್ಲೀಲ ವಿಡಿಯೋಗಳನ್ನು ನೋಡಿದಾಗ ಅಲ್ಲಿ ಸೈಡಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಅಲ್ಲಿ ಅವನ ವಿಡಿಯೋ ಇದೆ, ಅದರ ಜೊತೆ ಇನ್ನೊಂದು ಹುಡುಗಿಯ ವಿಡಿಯೋ ಕೂಡ ಇದೆ. ಅಲ್ಲಿ ನಾವು ಅದನ್ನು ಬ್ಲರ್ ಮಾಡ್ತೀವಿ, ತೋರಿಸ್ಲಿಕ್ಕಾಗಲ್ಲ. ಸೊ ಆ ರೀತಿ ಇದ್ದಾಗ ಈ ಒಂದು ಹುಡುಗಿ ಅಲ್ಲ, ಬಹಳಷ್ಟು ಹುಡುಗಿಯರ ಜೊತೆ ಆತನ ಫೋಟೋ ಇದೆ, ವಿಡಿಯೋಸ್ ಇದೆ. ಅಂದರೆ ಏನು ಮಾಡ್ತಾನೆ ಈತ? ಇದರ ಹಿಂದಿರುವ ರಿಯಲ್ ಅಜೆಂಡಾ ಏನು? ಪ್ರೀತಿ ಅನ್ನೋದು ಎಲ್ಲರೂ ಮಾಡ್ತಾರೆ, ಲವ್ ಅನ್ನೋದು ಎಲ್ಲರೂ ಮಾಡ್ತಾರೆ, ಆದರೆ ಈತ ಏನು ಮಾಡ್ತಾ ಇದ್ದಾನೆ? ಹಾಗೆ ಇದು ಕಾನೂನಾತ್ಮಕವಾಗಿರೋ ಅಪರಾಧ ಆಗಲ್ವಾ ಅನ್ನುವಂಥ ಪ್ರಶ್ನೆಗಳನ್ನು ಬಹಳಷ್ಟು ಕೇಳ್ತಾರೆ. ಎನಿವೆ, ನಾನು ಮಾತಾಡ್ತೀನಿ ಈ ವಿಚಾರದ ಬಗ್ಗೆ, ಸಂಕ್ಷಿಪ್ತವಾಗಿರುವಂಥ ವಿವರಣೆ ಬೇಕು, ಮಾತಾಡ್ತೀನಿ. ಆ್ಯಂಡ್ ಎಸ್, ಮೊಬೈಲ್ನಲ್ಲಿ 100ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿ ಸ್ವತಃ ಸಂಘಟನೆ ಯುವಕರೆಲ್ಲ ಪೊಲೀಸರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಕಾರ್ಕಳ ನಿವಾಸಿ ಸೈಯದ್ ಪ್ರಜ್ವಲ್ಗಿಂತಲೂ ಕೂಡ ಒಂದು ಕೈ ಮೇಲೆ. ಆಗಲೇ ಹೇಳಿದಾಗೆ ಪ್ರಜ್ವಲ್ನ ಅವರು ಬಹಳಷ್ಟು ಪವರ್ಫುಲ್ ಆಗಿರುವಂಥ ವ್ಯಕ್ತಿ ಆಗಿದ್ದಾರೆ. ಬಟ್ ಸೈಯದ್ ವಾಲಿಬಾಲ್ ಪ್ಲೇಯರ್, ಈಸ್ ಅ ಸ್ಟೂಡೆಂಟ್, ಬಟ್ ಸ್ಟಿಲ್ ಹೌ ಹಿ ಇಸ್ ಪವರ್ಫುಲ್ ಅನ್ನೋಂಥ ಪ್ರಶ್ನೆ. ಸೈಯದ್ ಮೊಬೈಲ್ ಕಿತ್ತುಕೊಂಡಂತಹ ಹಿಂದೂ ಸಂಘಟನೆ ಹುಡುಗರು
ಆ ವಿಡಿಯೋಗಳನ್ನು ನೋಡಿ ಶಾಕ್ ಆಗಿದ್ದಾರೆ. ಯಾಕಂದರೆ ಅಲ್ಲಿ ನೂರಾರು ಹೆಣ್ಮಕ್ಳ ಫೋಟೋಗಳು, ಅಶ್ಲೀಲವಾಗಿರುವಂತಹ ವಿಡಿಯೋಗಳು ಈತ ಮಾಡ್ತಾ ಇದ್ದ. ಜೊತೆಗೆ ಇಲ್ಲಿ ಬಹಳಷ್ಟು ಬೇಸರ ಅಂತ ಬಂದಾಗ ಈ ಮೋಸದಾಟ ಅಥವಾ ಇಂತಹ ಒಂದು ಫ್ರಾಡ್ ಅನ್ನುವಂಥ ಕೇಸ್ಗಳೇನಿದೆ ನೋಡಿ, ಇದು ಬಹಳಷ್ಟು ಪವರ್ಫುಲ್ ಆಗಿರಲ್ಲ. ಇದೇ ಬಹಳಷ್ಟು ಬಾರಿ ಬೇಸರ ತರುವಂಥದ್ದು ನಮ್ಮ ಕಾನೂನಾತ್ಮಕವಾಗಿ ನಾವುಗಳು ನೋಡಿದಾಗ. ಯಾಕಂದರೆ ಈ ಕೇಸ್ನಲ್ಲೂ ಕೂಡ ಏಪ್ರಿಲ್ 26ರಂದು ಆರೋಪಿಯನ್ನು ಪೊಲೀಸರು ಬಂಧಿಸ್ತಾರೆ. ಏಪ್ರಿಲ್ 26ರಂದು ಆರೋಪಿಯನ್ನು ಪೊಲೀಸರು ಬಂಧಿಸ್ತಾರೆ. ಆದರೆ ಆರೋಪಿ ಈಗ ತಾವುಗಳು ಅನ್ಕೊಳ್ಳುವ ಪ್ರಕಾರ ಆತ ಜೈಲಿನಲ್ಲಿದ್ದಾನೆ, ಆತ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ, ಆತ ದೊಡ್ಡ ಕ್ರೈಮ್ ಮಾಡಿದ್ದಾನೆ, ಆತ ಇಷ್ಟು ಹುಡುಗಿಯರ ಜೊತೆ ಬಾಳಲ್ಲಿನ ಬಹಳಷ್ಟು ಸಮಸ್ಯೆಯನ್ನು ತಂದೊಡುವಂಥ ಕೆಲಸವನ್ನು ಮಾಡಿದ್ದಾನೆ. ಸೊ ಹಾಗಿದ್ದಾಗ ಆತನಿಗೆ ಶಿಕ್ಷೆ ಆಗುತ್ತೆ ಅಂತ ತಾವು ಅಂದ್ಕೊಳ್ತಾ ಇದ್ರೆ ನೋ ವೇ, ನೋ ಚಾನ್ಸ್. ಆತ ಜಾಮೀನಿನ ಮುಖಾಂತರ ಹೊರಗೆ ಬಂದಿದ್ದಾನೆ. ಆತ ಸ್ಟೇಷನಲ್ಲಿಲ್ಲ, ಕಸ್ಟಡಿಯಲ್ಲಿಲ್ಲ, ಜಾಮೀನಿನ ಮುಖಾಂತರ ಹೊರಗೆ ಬಂದಿದ್ದಾನೆ ಆತ. ಇದು ನಮ್ಮ ಕಾನೂನಿನ ವ್ಯವಸ್ಥೆ. ಈ ಬಗ್ಗೆ ಬಹಳಷ್ಟು ಪ್ರಶ್ನೆನೇ ಎತ್ತಾ ಇದ್ದೀರಿ, ಈವನ್ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಸೋ. ಆ್ಯಂಡ್ ಈ ಒಂದು ಸುದ್ದಿ ಬಿತ್ತರವಾದಾಗ ಆತ ಯಾಕೆ ಆತನನ್ನು ಬಂಧಿಸಲಿಲ್ಲ, ಯಾಕೆ ಆತನನ್ನು ಕಸ್ಟಡಿಗೆ ವಹಿಸಲಿಲ್ಲ? ಬಂಧಿಸಲಾಗಿತ್ತು, ಆದರೆ ಜಾಮೀನಿನ ಮುಖಾಂತರ ಆತ ಹೊರಗೆ ಬಂದಿದ್ದಾನೆ. ಏಪ್ರಿಲ್ 26ರಂದು ಆರೋಪಿಯನ್ನು ಪೊಲೀಸರು ಬಂಧಿಸ್ತಾರೆ. ಆರೋಪಿಗೆ ಜಾಮೀನು ಮಂಜೂರು ಮಾಡಿದ್ರು ನ್ಯಾಯಾಧೀಶರು. ನ್ಯಾಯಾಧೀಶರ ಮುಂದೆ ಆತನನ್ನು ಪ್ರಸ್ತುತಪಡಿಸಿದಾಗ ಫೋಕ್ಸೋ ನ್ಯಾಯಾಲಯದ ನ್ಯಾಯಾಧೀಶರ ಮನೆಗೆ ರಾತ್ರಿ ಹಾಜರುಪಡಿಸ್ತಾರೆ ಈ ಸೈಯದ್ನನ್ನು. ಆ ಸಂದರ್ಭ ನ್ಯಾಯಾಧೀಶರು ಆರೋಪಿಗೆ ಜಾಮೀನನ್ನು ಮಂಜೂರು ಮಾಡ್ತಾರೆ. ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಅಲ್ಲ, ಇದು ನಮ್ಮ ದುರಂತ ಅಂತ ಅಂದ್ಕೊಳ್ಬೋದು. ನಮ್ಮ ಕಾನೂನಿನ ದುರಂತವೋ ಅಥವಾ ನಮ್ಮ ಸಮಾಜದ ದುರಂತವೋ ಅನ್ನೋದು ಗೊತ್ತಿಲ್ಲ. ಇಲ್ಲಿ ನಾವು ನೋಡಬೇಕಾಗಿರುವಂಥ ವಿಚಾರ, ಇಲ್ಲಿ ಸೈಯದ್ನನ್ನ ಹಿಗ್ಗಾಮುಗ್ಗ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದಂತಹ ಹಿಂದೂ ಸಂಘಟನೆ ಯುವಕರು. ಇಲ್ಲಿ ಹಿಂದೂ ಸಂಘಟನೆ ಯುವಕರಿದೆ ಏನಿದ್ದಾರೆ ನೋಡಿ, ಈ ವಿಚಾರ ಗೊತ್ತಾಗಿ ಸೈಯದ್ಗೆ ಹಿಗ್ಗಾಮುಗ್ಗ ಥಳಿಸ್ತಾರೆ. ಯಾಕಂದರೆ ಈತ ಮಾಡಿರುವಂಥದ್ದು ಸನ್ಮಾನ ಮಾಡುವಂಥ ಕೆಲಸ ಅಲ್ಲ. ಸೊ ದ್ಯಾಟ್ಸ್ ವೈ ಹಾಗಿದ್ದಾಗ ಈತನಿಗೆ ಹಿಗ್ಗಾಮುಗ್ಗ ಥಳಿಸುವಂಥದ್ರಲ್ಲಿ ಬಹುಶಃ ಈ ಚೌಕಟ್ಟುಗಳನ್ನು ಮೀರಿ ನಾವು ಮಾತಾಡಿದಾಗ, ಆತ್ಮಸಾಕ್ಷಿಯ ಪ್ರಕಾರವಾಗಿ ನಾವು ಮಾತಾಡಿದಾಗ ನೋ ಡೌಟ್ ಇಂಥವನಿಗೆ ಹಿಗ್ಗಾಮುಗ್ಗ ಥಳಿಸಲೇಬೇಕಾಗುತ್ತೆ. ಏನು ತಪ್ಪಪ್ಪ, ಏನು ತಪ್ಪು? ಇಂಥವರಿಗೆ ಹಿಗ್ಗಾಮುಗ್ಗ ಥಳಿಸಿದ್ರೆ ಸಾರಿ ಬಾರಿಸಬೇಕಿತ್ತು. ಇನ್ನು ಕೂಡ ಹಿಗ್ಗಾಮುಗ್ಗ ಥಳಿಸಿ ಪೊಲೀಸರಿಗೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಈತನನ್ನು ಒಪ್ಪಿಸ್ತಾರೆ. ಆದರೆ ಹಿಂದೂ ಸಂಘಟನೆ ಯುವಕರ ವಿರುದ್ಧ ಈತ ಪ್ರತಿದೂರನ ನೀಡ್ತಾನೆ. ಈ ಸೈಯದ್ ಹಿಂದೂ ಸಂಘಟನೆ ಯುವಕರ ವಿರುದ್ಧವೇ ಪ್ರತಿ ದೂರನ್ನು ನೀಡ್ತಾರೆ. ಇದು ಬಹಳಷ್ಟು ವಿಚಿತ್ರ ಅನ್ನಿಸುವಂಥದ್ದು ಇಲ್ಲಿ. ಯಾಕಂದರೆ ಹಿಂದೂ ಸಂಘಟನೆ ಯುವಕರು ಈತನನ್ನು ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ ಥಳಿಸಿ. ಯಾಕಂದರೆ ಈತ ಮಾಡಿರುವಂತಹ ಅನ್ಯಾಯ ಯಾರಿಗೂ ಕೂಡ ಅಷ್ಟು ವಿಡಿಯೋಗಳನ್ನು ಆ ಫೋನಲ್ಲಿ ನೋಡಿದಾಗ, ಅಷ್ಟು ಹುಡುಗಿಯರಿಗೆ ಮೋಸ ಮಾಡಿದಾಗ, ಅಷ್ಟು ಹುಡುಗಿಯರಿಗನ್ನು ದಾರಿ ತಪ್ಪಿಸಿದಾಗ ಪ್ರತಿಯೊಬ್ಬರಿಗೂ ಕೂಡ ಆಕ್ರೋಶ ಆಗುವಂಥದ್ದು ಸಹಜವೇ, ನೋ ಡೌಟ್. ಆದರೆ ಆ ರೀತಿ ಪೊಲೀಸರಿಗೆ ಒಪ್ಪಿಸಿದಂತಹ ಹಿಂದೂ ಸಂಘಟನೆ ಯುವಕರ ವಿರುದ್ಧವೇ ಪ್ರತಿ ದೂರನ್ನು ಈ ಸೈಯದ್ ನೀಡ್ತಾನೆ. ಏನಾಗುತ್ತೆ ಅಂತ ಬಂದಾಗ ಎಸ್ ನೋಡಿ, ಅದರ ರಿಸಲ್ಟ್ ಯಾವ ರೀತಿ ಇದೆ ಅಂತ ಬಂದಾಗ, ಉಜಿರೆಯ ಹಿಂದೂ ಸಂಘಟನೆ ಯುವಕರಾಗಿರುವಂತಹ ಪ್ರಜ್ವಲ್ ಜೊತೆಗೆ ಇತರ 10ಕ್ಕೂ ಹೆಚ್ಚು ಹಿಂದೂ ಸಂಘಟನೆ ಯುವಕರ ವಿರುದ್ಧ ಪ್ರಕರಣ ದಾಖಲಾಗುತ್ತೆ. ಅನ್ಯಾಯ ಆಯಿತು ಅಂತ ಬಂದಾಗ ಹಿಂದೂ ಸಂಘಟನೆ ಯುವಕರು ಹೋದರು. ಆ ಪಿಶಾಚಿಯನ್ನು, ಆ ಕೀಚಕನನ್ನು ಹೊಡೆದು ಪೊಲೀಸರಿಗೆ ಒಪ್ಪಿಸಿದರು. ಆದರೆ ಆಗಿರುವಂಥದ್ದೇನು? ಯಾರು ಹಿಂದೂ ಸಂಘಟನೆಯ ಯುವಕರು ಯುವತಿಯರಿಗೆ ಈ ರೀತಿ ಅನ್ಯಾಯ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಆ ಕೆಲಸವನ್ನು ಮಾಡಿದ್ರು, ಆ ಉಜಿರೆಯ ಪ್ರಜ್ವಲ್ ಜೊತೆಗೆ ಇತರ 10ಕ್ಕೂ ಹೆಚ್ಚು ಹಿಂದೂ ಸಂಘಟನೆ ಯುವಕರ ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಗಿದೆ. ಇದು ದುರಂತ ಅನ್ನುವಂಥದ್ದು. ಇದು ನಮ್ಮ ಕಾನೂನಿನ ತೊಡಕು, ಇದು ನಮ್ಮ ಸಮಾಜ, ಇದು ನಮ್ಮ ಪ್ರಶ್ನೆ. ಹಾಗಿದ್ದಾಗ ಆತನ ಮುಖ ಚೆಹರೆಯನ್ನು ಸರಿಯಾಗಿ ನೋಡ್ಕೊಳ್ಳಿ ತಾವುಗಳು. ಆತ ಇನ್ನು ಮುಂದಕ್ಕೆ ಕಾಲೇಜಿಗೆ ಹೋಗುವವನಿದ್ದಾನೆ. ಆತ ವಾಲಿಬಾಲ್ ಪ್ಲೇಯರ್ ಕೂಡ ಹೌದು. ಇನ್ನು ಆತನನ್ನು ತಾವುಗಳು ಗಮನಿಸಿದರೆ ಗೊತ್ತಲ್ವಾ ಏನು ಮಾಡಬೇಕು, ಏನು ಮಾಡ್ತೀರಿ ಅನ್ನುವಂಥದ್ದು. ತಾವುಗಳು ಬಹಳಷ್ಟು ಬೇಸರ ತರುವಂಥದ್ದು ಇಂತಹ ಒಂದು ನಮ್ಮ ಕಾನೂನಾತ್ಮಕವಾಗಿರುವಂಥ ತೊಡಕುಗಳು. ಇದು ಉಜಿರೆಯ ಪ್ರಜ್ವಲ್ ಜೊತೆಗೆ ಇತರ
10ಕ್ಕೂ ಹೆಚ್ಚು ಹಿಂದೂ ಸಂಘಟನೆ ಯುವಕರ ವಿರುದ್ಧ ಪ್ರಕರಣ ದಾಖಲಾಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬೇಕು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ದಿನೇಶ್ ಅವರಿದ್ದಾರೆ, ಬೆಳ್ತಂಗಡಿ ಬಜರಂಗ ದಳ ಪ್ರಮುಖ್ ದಿನೇಶ್ ಅವರು. ದಿನೇಶ್ ಅವರೇ ನಮಸ್ತೆ ಸರ್. ನಮಸ್ತೆ. ಸದ್ಯ ದಿನೇಶ್ ಅವರೇ ಧ್ವನಿ ಕೇಳ್ತಾ ಇದ್ದೀರಾ ಸರ್? ಎಸ್ ಸರ್. ಸದ್ಯ ನಿಜವಾಗ್ಲೂ ಕೂಡ ಬಹಳಷ್ಟು ಶಾಕ್ ಆಯಿತು ಈ ಒಂದು ವಿಚಾರ ಕೇಳಿದಾಗ. ಯಾಕಂದರೆ ನಾವು ಪ್ರಜ್ವಲ್ ರೇವಣ್ಣ ಕೇಸ್ ಕೇಳಿದ್ದೀವಿ, ನೋಡಿದ್ದೀವಿ. ನಮ್ಮ ಕರಾವಳಿ ಭಾಗದಲ್ಲಿ ಅದರಲ್ಲೂ ಕೂಡ ಬೆಳ್ತಂಗಡಿಯಲ್ಲೇ ಇಂತಹ ಜೂನಿಯರ್ ಪ್ರಜ್ವಲ್ ರೇವಣ್ಣ ಇದ್ದಾನಂತ ಬಂದಾಗ ಬಹಳಷ್ಟು ಶಾಕ್ ಆಯಿತು. ಏನು ಸರ್, ಏನು ಘಟನೆ ಇದು? ಇದು ನಮ್ಮ ಉಜಿರೆಯಲ್ಲಿ ಅವರು ವಾಲಿಬಾಲ್ ಕೋಚರ್ ಆಗಿದ್ದ. ಅವನು ಇಂಥ ಹುಡುಗಿಯರಿಗೆ, ಹಿಂದೂ ಹುಡುಗಿಯರನ್ನು ಕೋಚಿಂಗ್ ಮಾಡುವ ನೆಪದಲ್ಲಿ ಅವರನ್ನು ದಿನನಿತ್ಯ ಅವರ ಸಂಪರ್ಕಕ್ಕೆ ಅವರಿಗೆ ಅಸಲ್ಯವಾದ ಮೆಸೇಜ್ಗಳನ್ನು ಕಳಿಸ್ತಿದ್ದ. ಅವನ ಮೊಬೈಲ್ ಅಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರು ಚೆಕ್ ಮಾಡುವಾಗ ಫುಲ್ ಬೇಡದೆ ಹುಡುಗಿಯರ ಫೋಟೋ ಅದು ಹೆಚ್ಚಿನ ಇದರಲ್ಲಿ ಇತ್ತು. ಇಂಥ ಘಟನೆ ನಡೆದ್ರು ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಆಗಿದೆ. ಹೌದಪ್ಪ, ಅದೇ ಶಾಕಿಂಗ್ ಇಲ್ಲಿ ಶಾಕ್ ಆಗಿರೋದು. ಹೇಳಿ ಸರ್. ಅಂದ್ರೆ ಇಂಥ ಘಟನೆ ಅಂದ್ರೆ ಅದು ಪೋಸ್ಕೋ ಕಾಯ್ದೆ ಆಗಿದೆ. ಹುಡುಗಿಯವರು ಪೋಷಕರು ಒತ್ತಾಯ ಮಾಡಿ ಕೇಸ್ ಮಾಡಿದ್ದಾರೆ. ಆದ್ರೂ ಸಹ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಆಗಿದೆ. ಅದು ಖಂಡನೀಯ. ಪೊಲೀಸರ ಇಲಾಖೆ ವಿರುದ್ಧ ನಾವು ಖಂಡಿಸ್ತೇವೆ ಈ ವಿಚಾರವನ್ನು ಇಟ್ಕೊಂಡು. ಯಾಕಂದ್ರೆ ಪೊಲೀಸವರು ಸಹ ಇಂಥ ದುಷ್ಟರನ್ನು, ಮತಾಂಧರನ್ನು ಸಪೋರ್ಟ್ ಮಾಡ್ತಿದ್ದಾರೆ. ಪೊಲೀಸ್ ಇಲಾಖೆಯು ಸಹ, ನಮ್ಮ ಸರ್ಕಾರವು ಅವರಿಗೆ ಬೆಂಬಲ ಇದೆ ಇಂಥ ಕೃತ್ಯಕ್ಕೆ. ಅದೇ ನಮ್ಮ ಏನಾದ್ರು ಈಗ ಇವರ ಬೆಂಗಳೂರಲ್ಲಿ ಆಯ್ತು, ನೀವು ಹೇಳಿದ್ರಲ್ಲ, ಅಂತ ಘಟನೆ ನಡೆಯುವಾಗ ಹೇಗೆ ಅವರನ್ನು ಪೊಲೀಸ್ ಇದು ಮಾಡಿದ್ರು, ಕಸ್ಟಡಿ ತಗೊಂಡ್ರು. ಕರೆಕ್ಟ್. ಅದೇ ರೀತಿ ಕಾನೂನಲ್ಲಿ ಅವನ ವಿರುದ್ಧ ಆಕ್ಷನ್ ತಗೊಳ್ಬೇಕಿತ್ತು ಅಲ್ವಾ? ಕರೆಕ್ಟ್. ಇದೇ ರೀತಿ ಮುಂದುವರೆದರೆ ನಾವು ಉಗ್ರವಾಗಿ ಇದರ ಬಗ್ಗೆ ಹೋರಾಟ ಮಾಡ್ತೇವೆ. ಯಾಕಂದ್ರೆ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಆಗಿದೆ. ಯಾಕಂದ್ರೆ ಅವರು ಅಂತ ಇದು ಆಗ್ಬಾರ್ದಂತೇಳಿ ರಕ್ಷಣೆಗೆ ಹೋದಂತ ಕಾರ್ಯಕರ್ತರು ಅವರು. ಅದು ಖಂಡನೀಯ. ಯಾಕಂದ್ರೆ ಅದು ನಾವು ತೀವ್ರವಾಗಿ ಖಂಡಿಸ್ತೇವೆ ಈ ಸಂದರ್ಭ ಬಜರಂಗದಳ ವತಿಯಿಂದ. ಕರೆಕ್ಟ್. ಈಗ ಸರ್, ಈಗ ಅಲ್ಲಿ ಫೋಕ್ಸೋ ಆಗಿದೆ ಅಲ್ಲ ಈತನ ಮೇಲೆ? ಹೌದು, ಈತನ ಮೇಲೆ ಫೋಕ್ಸೋ ಆಗಿರುವಂಥದ್ದು. ಅಂದರೆ ಏನು ಅಲ್ಲಿ ಸಂತ್ರಸ್ತರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಾಗಾದರೆ ಈತನ ವಿರುದ್ಧ? ಹೌದು. ಸೊ ಬಟ್ ವೈ ಈತನಿಗೆ ಜಾಮೀನು ಅಷ್ಟು ಬೇಗ ಮಂಜೂರಾಗುತ್ತೆ? ಪೊಲೀಸ್ ಇಲಾಖೆ ಭ್ರಷ್ಟರ ಕೈವಾಡ ಅದು. ಯಾಕಂದ್ರೆ ಅದು ಲಂಚ ಕೊಟ್ಟು ಪೊಲೀಸ್ ಇಲಾಖೆಯಿಂದ ಕೇಸನ್ನು ಡೌನ್ ಮಾಡಿ ಏನೋ ಬರ್ದಿರ್ಬೋದು. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಅದು ಮಾಹಿತಿ, ಅದು ಹೇಗೆ ಯಾವ ರೀತಿ ಕಂಪ್ಲೇಂಟ್ ತಗೊಂಡಿದ್ದಾರೆ ಅಂತೇಳಿ. ಇಲ್ಲಾಂದ್ರೆ ಜಾಮೀನು ಸಿಕ್ಕೋ ಸಾಧ್ಯತೆ ಇಲ್ಲ. ಅಂದ್ರೆ ಚಿಕ್ಕ ಹುಡುಗಿಯವರು ಇದೆ, ಪೋಷಕರೇ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಕೇಸ್ ಆಗ್ಲಿಲ್ಲ, ಅದು ಖಂಡನೀಯ ಪೊಲೀಸ್ ಇಲಾಖೆ. ಓಕೆ. ಈಗ ಈತನ ಮೇಲೆ ಫೋಕ್ಸೋ ಕೇಸ್ ಕೂಡ ಹಾಕಿದ್ದಾರೆ. ಹಾಗಾದ್ರೆ ಇದು ನೇರವಾಗಿ ತಾವುಗಳು ಅದನ್ನ ಹಿಡಿದು ಒಪ್ಪಿಸ್ಲಿ. ಆದ್ರೆ ನಮ್ಗೆ ಇಲ್ಲಿ ಪ್ರಶ್ನೆ, ಈತನ ಮೇಲೆ ತಮ್ಗಳಿಗೆ ಡೌಟ್ ಬಂದಿರುವಂತದ್ದು ಯಾವಾಗ? ಹಿಂದೂ ಸಂಘಟನೆಗಳಿಗೆ ಈತನ ಮೇಲೆ ಡೌಟ್ ಬಂದಿರುವಂತದ್ದು ಯಾವಾಗ ಈತನನ್ನ ಹಿಡಿದು ಒಪ್ಪಿಸಿರುವಂತದ್ದು ಪೊಲೀಸರಿಗೆ? ಹೇಗೆ ಡೌಟ್ ಬಂತು? ಯಾಕೆ? ಹುಡುಗಿಯೇ ಬಂದು ಇವರ ಹಿಂದೂ ಕಾರ್ಯಕರ್ತರಿಗೆ ಮಾಹಿತಿ ಕೊಟ್ಟಿದ್ದಾರೆ, ಈ ತರ ಆಗಿದೆ ನಮ್ಗೆ ಅಂತ. ಹುಡುಗಿ ಬಂದು ಮಾಹಿತಿ ಕೊಟ್ಟಾಗ ಹುಡುಗಿಗೆ ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಈ ತರ ಆಗಿದೆ ಅಂತ ತಕ್ಷಣ ಸಂಘಟನೆಯ ಪ್ರಮುಖರಿಗೆಲ್ಲ ತಿಳಿಸಿ ಇದ್ ಮಾಡಿದ್ದಾರೆ. ಅವಾಗ ಅವನು ತಪ್ಪಿಸಿಕೊಳ್ಳುವ ಸ್ಥಿತಿಯಲ್ಲಿ ಇದ್ದಾಗ ಅವರು ಹಿಡಿದು ಪೊಲೀಸರಿಗೆ ಕೊಟ್ಟಿದ್ದಾರೆ ಅಷ್ಟೇ ಅವರು. ಆವಾಗ ಆತನ ಮೊಬೈಲ್ ಅನ್ನ ಕಿತ್ಕೊಂಡು ನೋಡಿದ್ರ ಇವರು?
ನೋಡಿದ್ದಾರೆ ಮಾಹಿತಿ ಮೊಬೈಲ್ ಅಲ್ಲಿ ಅಷ್ಟಿತ್ತು ಮಾಹಿತಿ ಇದೆಲ್ಲ. ಹಾ 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 ಅದೇ ರೀತಿ ಉಜಿರೆಯಲ್ಲಿ ಬಹಳಷ್ಟು ಇಂಥ ಹಾಸ್ಟೆಲ್ನ ವಿದ್ಯಾರ್ಥಿಗಳ ಒಂದು ಹುಡುಗಿಯನ್ನು ಒಂದು 5 ಗಂಟೆಗೆ ಮುಂಜಾನೆ 5 ಗಂಟೆಗೆ ಒಂದು ಮುಸ್ಲಿಂ ಚಪ್ಪಲಿ ಅಂಗಡಿನವ ಅದರ ಹುಡುಗಿಯನ್ನು ಇದು ರೋಡಲ್ಲಿ ಮಲಗಿಸಿ ಇದು ಮಾಡ್ತಿದ್ದ, ಸಂಭೋಗ ಮಾಡ್ತಿದ್ದ. ಎಲ್ಲಿ ಸಾರ್ವಜನಿಕವಾಗಿಯಾ? ಸಾರ್ವಜನಿಕ ಒಂದು ಗ್ಯಾರೇಜ್ ಇತ್ತು, ಗ್ಯಾರೇಜ್ ಒಳಗೆ ಒಂದು ಟರ್ಪಲ್ ಹಾಕಿತ್ತು. ಮುಂಜಾನೆ 5 ಗಂಟೆ ಅವನ ಕಾರಲ್ಲಿ ಕರ್ಕೊಂಡ್ಬಂದು ಹಾಸ್ಟೆಲ್ ಹುಡುಗಿಯೋದು ಕರ್ಕೊಂಡ್ಬಂದು ಅವನನ್ನು ಹುಡುಗಿ ಮಾಡ್ತಿದ್ದ. ಅದೇ ನಾವು ಪೊಲೀಸರಿಗೆ ಒಪ್ಪಿಸಿ ಕೊಟ್ಟಿದ್ದೀವಿ ಅದನ್ನು, ಅದು ಆ ಕೇಸ್ ಇದೆ. ಅವನು ಬಿಟ್ಟು ಕಳಿಸಿದ್ದಾರೆ ಪೊಲೀಸರು. ಏನೋ ಅವನ ಮೊಬೈಲಲ್ಲಿ ಇತ್ತು ಫುಲ್ ವಿಡಿಯೋ ಎಲ್ಲ. ಉಜಿರೆ ಚಪ್ಪಲಿ ಅಂಗಡಿ ಅವನು. ಓಕೆ ಓಕೆ ಓಕೆ. ಈಗ ಈ ಘಟನೆ ಸುಮಾರಿದೆ ನಮ್ಮ ಉಜಿರೆಯಲ್ಲಿ, ಇದು ಬೇಕಾದಷ್ಟು ಇಂಥ ದಂಧೆಗಳು ಸುಮಾರಿದೆ. ಪೊಲೀಸ್ ಇಲಾಖೆ ಏನ್ ಮಾಡ್ತಿದ್ರು ಗೊತ್ತಾ, ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಏನೋ ನಾವು ಮಾತಾಡಿದ್ವಿ. ಓಹೋ. ಈಗ ಅಂದರೆ ಈ ಕೇಸ್ ನೋಡಿ, ಈ ಕೇಸಲ್ಲಿ ಒಂದು ಕಡೆ ಬಹಳಷ್ಟು ಹುಡುಗಿಯರು, ಅಂದರೆ ಆ ಮೊಬೈಲ್ ಫೋನಲ್ಲಿ ನೋಡಿದಾಗ ಬಹಳಷ್ಟು ಹುಡುಗಿಯರ ಜೊತೆ ಆತನ ಫೋಟೋಸ್ ಇದೆ, ವಿಡಿಯೋಸ್ ಇದೆ. ಸೊ ಹಾಗಿದ್ದಾಗ ತಮ್ಮಗಳಿಗೆ ಡೌಟ್ ಬರುವಂಥದ್ದು ಬಿಕಾಸ್ ಆಫ್ ಒಂದು ಹುಡುಗಿ ಬಂದು ಅವಳಿಗೆ ಆದಂಥ ಅನ್ಯಾಯವನ್ನು ತಮ್ಮ ಬಳಿ ಬಂದು ಹೇಳ್ತಾಳೆ, ಆವಾಗ ತಮ್ಮಗಳಿಗೆ ಗೊತ್ತಾಗಿರುವಂಥದ್ದು ಅಲ್ವಾ ಸರ್? ಈಗ ಈತನ ಮೊಬೈಲ್ ಇರುವಂತಹ ಹುಡುಗಿಯರ ಫೋಟೋಗಳನ್ನ ವಿಡಿಯೋಗಳನ್ನು ತಾವು ಗಮನಿಸಿದಾಗ ಅವರೆಲ್ಲರೂ ಕೂಡ ಅಂದರೆ ಒಂದು ಇಲ್ಲಿ ಕಮೆಂಟ್ಸ್ಗಳು ಬರ್ತಾ ಇದೆ, ದಟ್ಸ್ ವೈ ಮಾಸ್ಕಿಂಗ್ ವಿತ್ ಯು. ಅವರೆಲ್ಲರೂ ಕೂಡ ಒಂದು ಕಮ್ಯುನಿಟಿಗೆ ಸೇರಿದವರ ಅಥವಾ ಒಂದು ಇದಕ್ಕೆ ಸೇರಿದವರ ಅಥವಾ ಎಲ್ಲ ಇವರು ಇದ್ರ ಹೇಗೆ ಅಂತ ಹೇಳಿ? ಒಂದು ಕಮ್ಯುನಿಟಿಗೆ ಸೇರಿದವರು. ಇವರು ಹಿಂದೂ ಹುಡುಗಿಯರನ್ನು ಟಾರ್ಗೆಟ್ ಮಾಡಿ ಲವ್ ಜಿಹಾದಿಗೆ ಅವರನ್ನು ಬ್ಲಾಕ್ ಮೇಲ್ ಮಾಡ್ತಾರೆ. ಈ ತರ ವಿಡಿಯೋ ತೋರಿಸಿ ಅವರನ್ನು ಬ್ಲಾಕ್ ಮೇಲ್ ಮಾಡಿಸಿ ಅವರ ಬಗ್ಗೆ ಅವರನ್ನು ಗುಂಪು ಇದರಲ್ಲಿ ಲಾಡ್ಜಿಗೆ ಕರ್ಕೊಂಡು ಹೋಗುವ ಇದು ರಾಜಸ್ಥಾನ ನಡೀತಾ ಇದೆ, ಉಜಿರೆಯಲ್ಲಿ ಅಡ್ಜಸ್ಟ್ ನಡೀತಾ ಇದೆ. ಅಂದ್ರೆ ಎಲ್ಲ ಹಾಗಾದ್ರೆ ಹಿಂದೂ ಯುವತಿಯರೇ ಈತನ ಮೊಬೈಲ್ ಫೋನ್ ಅಲ್ಲಿ ಇರುವಂತಹ ಫೋಟೋ ವಿಡಿಯೋಗಳು ಎಲ್ಲ ಹಿಂದೂ ಯುವತಿಯರದೇ ಅಂತ ಹೇಳ್ತೀರಿ? ಹಿಂದೂ ಯುವತಿಯರದೇ. ಓಹೋ, ಡೈರೆಕ್ಟ್ ಟಾರ್ಗೆಟ್ ಮಾಡ್ತಿದ್ದಾನೆ ಈತ? ಟಾರ್ಗೆಟ್ ಮಾಡ್ತಿದ್ದಾನೆ. ಅಂದ್ರೆ ಇಷ್ಟುವರೆಗೆ ತಮ್ಗಳಿಗೆ ಗೊತ್ತೇ ಆಗಿಲ್ವಾ ಈತ ಈ ರೀತಿ ಮಾಡಿದಾಗ್ಲೂ ಕೂಡ? ಯಾಕಂದ್ರೆ ತಮ್ಮ ಸಂಘಟನೆ ಕಾರ್ಯಕರ್ತರು ಅಲ್ಲಲ್ಲಿ ಇಡ್ತೀರಿ, ತಮ್ಗಳಿಗೆ ಗೊತ್ತಾಗುತ್ತೆ. ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ಬಸ್ಸಲ್ಲಿ ಯಾರಾದ್ರೂ ಹೋದ್ರೆ ಅಥವಾ ಏನಾದ್ರೂ ಗೊತ್ತಾದ್ರೆ ತಮ್ಗಳಿಗೆ ಗೊತ್ತಾಗುತ್ತೆ. ಹಾಗಿದ್ದಾಗ ಈತನ ಬಗ್ಗೆ ತಮ್ಗಳಿಗೆ ಯಾರಿಗೂ ಕೂಡ ಗೊತ್ತೇ ಆಗಿಲ್ವ? ಇಷ್ಟು ಹುಡುಗಿರೋ ಫೋಟೋ ಇದೆ ಅಂತ ಬಂದಾಗ ಏನಪ್ಪ? ಅಂದ್ರೆ ಈ ತರ ಘಟನೆ ಆದಾಗ ಯಾರಾದ್ರೂ ಮಾಹಿತಿ ಕೊಟ್ರೆ ಮಾತ್ರ ನಮ್ಗೆ ಗೊತ್ತಾಗ್ತದೆ. ನಮಗೆ ಅಷ್ಟು ನಾವು ಅದನ್ನು ಈ ತರ ಹೋಗ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಹುಡುಗಿಯರ ವಿಷಯದಲ್ಲಿ ಅಲ್ಲ. ಹಾಗಾಗಿ ನಮ್ಗೇನಾದ್ರೂ ಯಾರಾದ್ರೂ ಈ ತರ ಕಾಲೇಜ್ ವಿದ್ಯಾರ್ಥಿಗಳ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಾಗ ನಾವು ಇದರ ಬಗ್ಗೆ ಜಾಗೃತಿಗೊಳ್ತೀವಿ. ಆದ್ರೆ ಇದು ನೇರವಾಗಿ ಒಂದು ಕಮ್ಯುನಿಟಿಯನ್ನ ಟಾರ್ಗೆಟ್ ಮಾಡಿದ್ದಾನೆ ಆತ. ಹಾಗಾದ್ರೆ ಇಲ್ಲಿ ಆತನ ಫೋಟೋ ವಿಡಿಯೋಗಳನ್ನು ತಾವು ಗಮನಿಸಿದಿರಿ. ಹಾಗಿದ್ದಾಗ ಆತ ನಿಜವಾಗ್ಲೂ ಕೂಡ ಪ್ರೀತಿ ಮಾಡ್ತಾ ಇದ್ದಾನಾ ಅಥವಾ ಆತ ಸುಮ್ಮನೆ ಟೈಮ್ ಪಾಸ್ಗೆ ಮಾಡ್ತಾ? ಯಾಕಂದ್ರೆ ಅಲ್ಲೊಂದು ವಿಡಿಯೋ ನೋಡಿದಾಗ ಆತನ ಹುಡುಗಿಯ ಜೊತೆ ಕೂತ್ಕೊಂಡಿದ್ದಾನೆ, ಹುಡುಗಿ ಕೆನ್ನೆಗೆ ಮುತ್ತಿಕ್ತಾಳೆ. ಸೊ ಆ ಸಂದರ್ಭ ಒಂದು ಹುಡುಗಿ ಅಲ್ಲ, ಅಂತಹ ಬಹಳಷ್ಟು ಹುಡುಗಿಯ ವಿಡಿಯೋ ಫೋಟೋ ಇದೆ ಹಾಗಾದ್ರೆ ಅಲ್ಲಿ? ಬಹಳಷ್ಟು ಇದೆ. ಅಂದ್ರೆ ಈತ ಪ್ರೀತಿಯ ಪ್ರೇಮದ ಹೆಸರಲ್ಲಿ ನಾಟಕ ಆಡ್ತಾ ಇದ್ದಾನೆ, ದ್ರೋಹ ಮಾಡ್ತಾ ಇದ್ದಾನೆ ಪಕ್ಕ. ಹೌದು. ಈಗ ಲವ್ ಮಾಡೋದಾದ್ರೆ ಒಂದು ಹುಡುಗಿಯನ್ನು ಲವ್ ಮಾಡ್ತಾನೆ ಇವನು. ಒಂದು ಸುಮಾರು ಇಷ್ಟೊಂದು ಅದರಲ್ಲಿ ಸುಮಾರಿದೆ. ಎಷ್ಟೊಂದು ಇಲ್ಲಿ ನಮಗೆ ಪೊಲೀಸರಿಗೆ ಎಲ್ಲ ಮಾಹಿತಿ ಗೊತ್ತಿದೆ, ಅದರಲ್ಲಿ ಸುಮಾರು ವಿಡಿಯೋಗಳಿದೆ. ಒಂದು ಇಷ್ಟು ಇದು ಮಾಡ್ತಾನೆ ಅಂದ್ರೆ ಪೊಲೀಸ್ ಇಲಾಖೆ ಅವನು ಬಿಟ್ಟು ಕಳಿಸ್ತಾರೆ ಅಂದ್ರೆ ಯಾವ ಕೇಸ್ ವೀಕ್ ಹಾಕುವಂತ ಕೇಸ್ ಹಾಕಿರ್ಬೋದು ಅಂತ. ಹೌದಪ್ಪ, ನಿಜ. ಈಗ ನಿಮ್ಮ ಇದು ಬಜರಂಗ ದಳದ ಹುಡುಗರು ಅಥವಾ ನಿಮ್ಮ ಹುಡುಗರು ತಮ್ಗಳಿಗೆ ಗೊತ್ತಾಗಿರುತ್ತೆ ಬಿಕಾಸ್ ಆಫ್ ಆ ಹುಡುಗಿ ಹೇಳಿದಾಗ, ಈಗ ಅಲ್ಲಿ ಹಿಂದೂ ಹುಡುಗರ ಮೇಲೆ ಕೇಸ್ ಆಗಿದೆ. ಇದು ಬಹಳಷ್ಟು ಶಾಕಿಂಗ್. ಏನ್ ಕತೆ ಇದು ಆಕ್ಚುಲಿ? ನೋಡಿ, ಇಂಥ ಸಂದರ್ಭದಲ್ಲಿ ನಾವೀಗ ಒಂದು ದನವನ್ನು ಈಗ ತಗೊಂಡು ಹೋಗ್ತೀವಿ, ಅವನು ಆರೋಪಿ ಹೇಳ್ತಾನೆ ಅಲ್ಲ ಮಾಡಿದ್ದಾರೆ ಅಂತೇಳಿ. ಅಲ್ಲ ಮಾಡಿದ ತಕ್ಷಣ ನಮ್ಮ ಮೇಲೆ ಕೇಸ್ ಆಗ್ತದೆ ಅಲ್ಲಿ. ಈಗ ಹುಡುಗಿ ಅವನಿಗೆ ಹಿಡಿದು ಕೊಟ್ಟಿದ್ದೀವಿ ಅಷ್ಟೇ. ಹಿಡಿದು ಕೊಟ್ಟಾಗ ಅವನು ಆರೋಪಿ ಅಂತ ವಿಚಾರಿಸ್ತಾರೆ ಏನಾಗಿದೆ ಅಂತ. ಈಗ ಅವರದೇ ಸರ್ಕಾರ ಅಲ್ಲ, ಈಗ ಮುಸ್ಲಿಂ ಸಪೋರ್ಟ್ ಇರುವಂತ ಸರ್ಕಾರ ಇರುವುದು ನಮ್ಗೆ ಇಲ್ಲಿ. ಇಡೀ ರಾಜ್ಯದಲ್ಲಿ ದಬ್ಬಲಿಕೆ ಆಗ್ತದೆ ನಮ್ಮ ಮೇಲೆ. ಇಂಥ ಸಂದರ್ಭದಲ್ಲಿ ಅವರು ಪೊಲೀಸಿಗೆ ಏನು ಹೇಳಿಕೆ ಕೊಡ್ತಾರೆ ಅದೇ ನಡೀತದೆ ಅಲ್ಲಿ. ನಾವು ಹೇಳಿಕ್ಕೆ ಆಗಲ್ಲ. ನಮ್ಮ ಯಾರೆಲ್ಲ ಇದ್ರು ಅವ್ರ ಮೇಲೆಲ್ಲ ಕೇಸ್ ಆಗ್ತದೆ. ಓಕೆ, ಈಗ ಆತನನ್ನ ಬಿಟ್ಟಿದ್ದಾರೆ ಹಾಗಾದ್ರೆ? ಆತ ಹೊರಗಿದ್ದಾನೆ ಈಗ? 3 ದಿವಸದಲ್ಲಿ ಬಿಟ್ಟಿದ್ದಾರೆ ಕೇಸ್. ಓಕೆ. ಈ ಹುಡುಗರು ಎಲ್ಲಿದ್ದಾರೆ? ಇವರು ಕೇಸ್ ಆಗಿದೆ ಅವರ ಮೇಲೆ. ಪ್ರಜ್ವಲ್ ಅವರು ಮತ್ತು ಇತರ ಎಷ್ಟು ಜನರ ಮೇಲೆ ಕೇಸ್ ಆಗಿದೆ ಸರ್? ಅದು ಸುಮಾರು 6 ಜನ ಮೇಲೆ ಕೇಸ್ ಆಗಿರ್ಬೋದು. ಓಕೆ. ಅವರು ಎಲ್ಲಿದ್ದಾರೆ ಈಗ ಕೇಸ್ ಆದವರು? ಅವರಿಗೆ ಸಂಬಂಧಪಟ್ಟ ಇದರಲ್ಲಿ ಇದ್ದಾರೆ ಅವರು. ಕಸ್ಟಡಿಯಲ್ಲಿ ಇಲ್ಲಲ್ಲ ಅವರು? ಇದ್ದಾರಾ? ಕಸ್ಟಡಿಯಲ್ಲಿ ಇಲ್ಲ, ಬಟ್ ಅವರ ಮೇಲೆ ಕೇಸ್ ಮಾಡಿದ್ದಾರೆ. ಓಕೆ, ವಾಟ್ ಅಬೌಟ್ ನಿಮ್ಮ ಅಲ್ಲಿಯ MLA ಅವರು ಏನ್ ಹೇಳ್ತಾರೆ ಸರ್? ಇದು ಶಾಕಿಂಗ್ ನನಗೆ, ಇದನ್ನ ಕೇಳಬೇಕಾಗುತ್ತೆ. ಈ ರೀತಿ ಎಲ್ಲ ಆದಾಗ MLA ಅವರಿಗೆ ಗೊತ್ತಿದೆಯಾ ಈ ವಿಷಯ? MLA ಗೊತ್ತಿದೆ, MLA ಸಹ ಖಂಡಿಸಿದ್ದಾರೆ ಈ ವಿಷಯದಲ್ಲಿ.
ಓಹೋ ಹೋ ಓಕೆ ಓಕೆ ಓಕೆ. ಅಂದರೆ ಈಗ ಅಲ್ಲಿ ತಪ್ಪು ಮಾಡಿದಂತಹ ಒಬ್ಬ ವ್ಯಕ್ತಿ ಇದ್ದಾನೆ ನೋಡಿ, ಅಷ್ಟು ಜನರಿಗೆ ಮೋಸ ಮಾಡಿದ್ದಾನೆ, ಅಂತಹ ಸಮಾಜಘಾತುಕವಾಗಿದ್ದ ಮನಸ್ಥಿತಿ, ಅದು ವಿಕೃತ ಮನಸ್ಥಿತಿ. ಹಾಗಿದ್ದಾಗ ಆತನಿಗೆ ಬೇರೆ ಯಾರು, ಅಂದರೆ ಉಳಿದ ಹೆಣ್ಮಕ್ಳು ಯಾರು ಕೂಡ ಅಲ್ಲಿ ಬಂದು ಕಂಪ್ಲೇಂಟ್ ಮಾಡಿಲ್ವಾ ಆತನ ಮೇಲೆ? ಕಂಪ್ಲೇಂಟ್ ಅಂದ್ರೆ ಈಗ ನಾವು ಕಂಪ್ಲೇಂಟ್ ಮಾಡ್ಲಿಕ್ಕೆ ಆಗಲ್ಲ. ಹೌದು. ಬಂದು ಪೋಷಕರ ಮುಖಾಂತರನೇ ಕಂಪ್ಲೇಂಟ್ ಆಗಿದೆ. ಅದು ಅಷ್ಟು ಕ್ಲಿಯರ್ ಆಗಿ ಕಂಪ್ಲೇಂಟ್ ಆಗಿದೆ. ಒಂದು ಹುಡುಗಿ ಬಂದು ಹೇಳಿದ್ದಾರೆ ಅಂದ್ರೆ ಅದು ಅಷ್ಟು ಕ್ಲಿಯರ್ ಆಗಿ ಕಂಪ್ಲೇಂಟ್ ಆಗಿದೆ ಅಲ್ಲ. ಬೇರೆ ವಿಚಾರದಲ್ಲಿ ಎಷ್ಟು ಜಾಗ್ರತೆಗೊಳ್ತಾರೆ ಪೊಲೀಸ್ ಇಲಾಖೆ? ಹುಡುಗಿ ಬಂದು ಕಂಪ್ಲೇಂಟ್ ಕೊಟ್ಟರು ಕೂಡ ಆಗಿಲ್ಲ. ಓಕೆ ಓಕೆ. ಅಂದ್ರೆ ಆದರೆ ಇನ್ನಿತರ ಹುಡುಗಿಯರು ಇದ್ದಾರಲ್ವಾ ಅಲ್ಲಿ ಅನ್ಯಾಯಕ್ಕೊಳಗಾದ, ಅವ್ರು ಯಾರು ಮುಂದೆ ಬರಲಿಲ್ಲ? ಹಾಗಾದ್ರೆ ಮುಂದೆ ಬರಲಿಲ್ಲ ಅಂದ್ರೆ ಹುಡುಗಿಯವರು ಅಷ್ಟು ಇದು ಬೇಗನೆ ಮುಂದೆ ಬರೋದಿಲ್ಲ ಯಾವ ವಿಷಯದಲ್ಲಿ. ಓಹೋ ಹೋ 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 ಓಕೆ ಓಕೆ ಓಕೆ. ಎಸ್ ಸರ್. ಇನ್ನೂ ಇಂಥ ಘಟನೆ ಆದ ಹುಡುಗಿಯರು ಇದ್ರೆ ನಾವು ನಮಗೆ ಮಾಹಿತಿ ಕೊಟ್ರೆ ತಕ್ಷಣ ನಾವು ಅವರಿಗೆ ಯಾವ ರೀತಿ ಕರೆಕ್ಟ್ ಬೇಕು ನಾವು ಖಂಡಿತ ಮಾಡ್ತೀರಿ. ತಾವುಗಳ ಅವ್ರ ಜೊತೆ ನಿಲ್ತೀರಿ? ಹಾಗಾದ್ರೆ ನಿಲ್ತೇವೆ ನಾವು. ಓಕೆ ಓಕೆ. ಅಂದ್ರೆ ಈತ ಬೇಸಿಕಲಿ ಕಾರ್ಕಳದವ ಅಲ್ವಾ ಸರ್? ಕಾರ್ಕಳದವ. ಇಲ್ಲಿ ಸುಮಾರು ವರ್ಷದಿಂದ ಇದ್ದಾರೆ ಈ ತರ. ಇಲ್ಲಿ ಇನ್ನಷ್ಟು ಇದು ಲಾಡ್ಜ್ಗಳಲ್ಲಿ ಹುಡುಗಿಯರು ಹಾಸ್ಟೆಲ್ ಇರ್ತಾರಲ್ಲ, ಹುಡುಗಿಯರೇ ಹೈಯೆಸ್ಟ್ ಲಾಡ್ಜ್ಗೆಲ್ಲ 4-5 ಲಾಡ್ಜ್ ನಡೀತದೆ ದಂಧೆಗಳೆಲ್ಲ ಇವರು ಉಜಿರೆಯಲ್ಲಿ. ಪೊಲೀಸ್ ಇಲಾಖೆ ಎಲ್ಲ ಗೊತ್ತಿದೆ ಮಾಹಿತಿ, ಆದ್ರೂ ಸುಮ್ಮನೆ ಇದ್ದಾರೆ. ಓಹೋ ಹೋ ಓಕೆ ಓಕೆ ಓಕೆ. ಎಸ್ ಸರ್. ಈಗ ನೀವು ಎಸ್ ಸರ್, ಈ ಸಂದರ್ಭ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಸರ್? ಯಾಕಂದರೆ ತಮ್ಮ ಒಂದು ಈ ಕಾರ್ಯಾಚರಣೆಗೆ ಮೆಚ್ಚಿದ್ದಾರೆ ಜನರು. ಯಾಕಂದರೆ ಸಮಾಜದಲ್ಲಿ ಇಂತಹ ಅನ್ಯಾಯ ಮಾಡ್ತಾ ಇರುವಂಥ ಸಮಾಜಘಾತುಕ ಶಕ್ತಿಗಳು ಇವರೆಲ್ಲರೂ ಕೂಡ ವಿಕೃತ ಮನಸ್ಥಿತಿಗಳು ಹೊರಗೆ ಬಂದಿದೆ. ನಿಮ್ಮ ಕಾನೂನು ಎಷ್ಟು ನ್ಯಾಯ ಕೊಡುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ಆತ 3 ದಿನ ಎಲ್ಲ ಹೊರಗೆ ಬರ್ತೀರಿ ಅಂತ ಬಂದಾಗ ಜೊತೆಗೆ ಶಾಕ್ ಆಯಿತು. ದ್ಯಾಟ್ಸ್ ವೈ ನಾವು ಅವನ ಮುಖಚೇರೆನ ಕಂಪ್ಲೀಟಾಗಿ ಹಾಕ್ತಾ ಇದ್ದೀವಿ ಟಿ ವಿಯಲ್ಲಿ. ಆತನ ಫೇಸನ್ನು ಜನರು ಎಲ್ಲರೂ ಕೂಡ ನೋಡಬೇಕು. ಇನ್ನು ಆತ ಬಂದಾಗ ಉಗಿಬೇಕು ಆ ಮುಖಕ್ಕೆ. ಆತ ವಾಲಿಬಾಲ್ ಪ್ಲೇಯರ್ ಅಲ್ಲ, ಆತ ನಾಲಾಯಕ. ಆತ ಮನುಷ್ಯನಾಗಲಿಕ್ಕೆ ನಾಲಾಯಕವ, ನಾಲಾಯಕ್ ಮನುಷ್ಯ ಆತ. ಯಾಕಂದರೆ ಆತ ನಮ್ಮ ಮನೆಯಲ್ಲಿ ತಂಗಿ ಇಲ್ಲ, ಅಕ್ಕ ಇಲ್ಲ, ಬಹುಶಃ ಆತ ತಾಯಿಯ ಹೊಟ್ಟೆಯಿಂದ ಹುಟ್ಟೆ ಬಂದಿಲ್ವ ಅನ್ನೋ ಪ್ರಶ್ನೆ ಬರುತ್ತೆ. ಯಾಕಂದರೆ ಅಂತಹ ನಾಲಾಯಕ್ ವ್ಯಕ್ತಿ ಆತ. ಆತನ ಮುಖವನ್ನು ಎಲ್ಲರೂ ನೋಡಬೇಕು. ದ್ಯಾಟ್ಸ್ ವೈ ನಾವು ಹಾಕ್ತಾ ಇದೀವಿ. ಇನ್ನು ಮುಂದಕ್ಕೆ ಆತ ಭವಿಷ್ಯದಲ್ಲಿ ವಾಲಿಬಾಲ್ ಇನ್ನು ಮುಂದೆ ಈ ಉಜಿರೆಯಲ್ಲಿ ಎಲ್ಲಾದ್ರೂ ನಮ್ಮ ಕಣ್ಣಿಗೆ ಏನಾದ್ರು ಈ ಉಜಿರೆಯಲ್ಲಿ ಅವನ್ ಕಂಡ್ರೆ ನಾವು ಅಂತೂ ಸುಮ್ಮನೆ ಇಡುದಿಲ್ಲ ಅವನನ್ನು ಅಲ್ವಾ? ಪೊಲೀಸ್ ಇಲಾಖೆ ಬಿಡ್ಬೋದು, ನಾವಂತೂ ಬಿಡುದಿಲ್ಲ ಅವನನ್ನು. ನಮ್ಮ ಹಿಂದೂ ಹುಡುಗಿಯರನ್ನು ಯಾವ ರೀತಿ ಮಾಡಿದಾನ ಅಂತದ್ದು ಮತಾಂಧನನ್ನು ನಾವು ಬಿಡುದೇ ಇಲ್ಲ ನಾವು, ಅಲ್ವಾ? ಕರೆಕ್ಟ್. ಯಾಕಂದ್ರೆ ಕೋಪ ಬರುತ್ತೆ ಸರ್, ಆಕ್ರೋಶ ಬರುತ್ತೆ ಸರ್. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಹೆಣ್ಮಕ್ಳು, ಅವರ ತಂದೆ ತಾಯಿ, ಆ ಒಂದು ಕುಟುಂಬ, ಆ ಹೆಣ್ಮಕ್ಳ ಭವಿಷ್ಯಕ್ಕೋಸ್ಕರ ಕಷ್ಟಪಡ್ತಾರೆ. ಇಂತಹ ಕಳ್ಳರು, ಕದಿಮರು, ನೀಚರು ಈ ರೀತಿ ಮಿಸ್ಯೂಸ್ ಮಾಡ್ತಾರೆ, ಈ ರೀತಿ ಮೋಸ ಮಾಡ್ತಾರೆ ಅಂತ ಬಂದಾಗ ನಿಜವಾಗ್ಲೂ ಕೂಡ ಎಲ್ಲಿ ಬರುತ್ತೆ ಅಂತ ಹೇಳಿದರೆ ಕೋಪ ಭಾಳಷ್ಟು ಇದಾಗುತ್ತೆ ಸರ್. ಏನಿವೆ ಸರ್, ನೀವುಗಳು ತೆಗೆದುಕೊಂಡಿರುವಂಥ ಸ್ಟೆಪ್ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅಂತೂ ಇಂತೂ ಇಂತಹ ನೀಚನ ನಿಜ ಬಣ್ಣ ಬಯಲಾಗಿದೆ. ಇನ್ನೇನಾದರೂ ಕೂಡ ಆ ಭಾಗದ MLA ಅವರು, ಜನಪ್ರತಿನಿಧಿಯವರು ಎಸ್ ನೋಡಬೇಕಾಗುತ್ತೆ. ಆ್ಯಂಡ್ ಈ ಒಂದು ಪ್ರಕರಣದಲ್ಲಿ ಗಂಭೀರವಾಗಿರುವಂತಹ ಸ್ಟ್ಯಾಂಡಿಗೆ ಅವರುಗಳು ಬರಲೇಬೇಕಾಗುತ್ತೆ. ಇಲ್ಲದಿದ್ದರೆ ಜನ ನೋಡ್ತಾರೆ, ಜನರು ತೀರ್ಪು ಕೊಡ್ತಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆತನ ಮುಖಚರ್ಯನ ಒಂದ್ಸಗೆ ನೋಡಿ. ಇನ್ನು ಮುಂದಕ್ಕೆ ಆತ ವಾಲಿಬಾಲ್ ಪ್ಲೇಯರ್ ಅಲ್ಲ, ಯಾವುದೂ ಕೂಡ ನಾಲಾಯಕ್ ವ್ಯಕ್ತಿ ಆತ. ಆತನ ಮನಸ್ಥಿತಿ, ಇವರುಗಳೆಲ್ಲ ಸ್ಪೋರ್ಟ್ಸ್ ಮ್ಯಾನ್ಗಳಂತೆ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದ ಸರ್ ದಿನೇಶ್ ಅವರೇ, ಥ್ಯಾಂಕ್ ಯು. ಎಸ್, ಇದು ದಿನೇಶ್ ಅವರು, ಬಜರಂಗದಳ ಪ್ರಮುಖ್, ಬೆಳ್ತಂಗಡಿ. ಎಸ್, ಒನ್ಸ್ ಅಗೇನ್ ನಾವು ಆ ಒಂದು ಫೋಟೋಗಳನ್ನು, ಈ ವಿಡಿಯೋಗಳನ್ನು ಪ್ಲೇ ಮಾಡಿ, ಅಲ್ಲಿ ಮೊಬೈಲ್ನಲ್ಲಿದ್ದಂತಹ ವಿಡಿಯೋಗಳನ್ನು ಪ್ಲೇ ಮಾಡಿ. ಎಸ್, ತಾವುಗಳು ಗಮನಿಸಿ, ಇದು ಆತನ ಮೊಬೈಲನ್ನು ಈ ಹಿಂದೂ ಸಂಘಟನೆಯ ಯುವಕರು ಕಸಿದುಕೊಳ್ತಾರೆ. ಆ ಸಂದರ್ಭ ಆತ ಮೊಬೈಲನ್ನು ಒಂದ್ಸಲ ನೋಡಿ, ಅದನ್ನ ಗ್ಯಾಲರಿಯನ್ನು ನೋಡಿ, ಮೊಬೈಲ್ ಗ್ಯಾಲರಿಯನ್ನು ನೋಡಿ ಒಂದ್ಸಲ. ಇದೆಲ್ಲವೂ ಕೂಡ ಒಂಜಿ ರಡ್ಡು ಪೊನ್ನ ಒಂದು ಪರ್ಸನಲ್ ಅದ ಫುಲ್ ಪರ್ಸನಲ್ ಉಂದಿ ತುಲೆ ಉಂದುಲಿ ಉಂದುಲಿ ಒಂದೇನು ಭಾವಡ ಓಲಿ ನೇ ಭಾವಡ ಐಟಿ വീഡിയോ കണ്ടു പൊന്നുല്ല ലൈറ്റ് വെയിറ്റ് നെറ്റ് നെറ്റ് ഒരു ബില്യൺ നെറ്റ് ಒಂದು ಪೂರ ಮೂಲೆ ಮೂಲ ಆತ್ಮ ಪೂರ ಉಂಟು ನೆಟ್
ಕುಡ ಕುಡ ಏರ್ನೊಟ್ಟಿಗೆ ಒಂಜಿ ಪೊಣ್ಣುನೊಟ್ಟಿಗಿಲ್ಲ ಬಸ್ ಇಟ್ಟು ಇಂದು ತುಲಿ ಪೊಣ್ಣು ಅವೇ ಅನ್ನ ಒಂಜಿ ರಡ್ಡು ಪೊಣ್ಣ ಒಂದು ಪರ್ಸನಲ್ ಅದ ಫುಲ್ ಪರ್ಸನಲ್ ಇಂದಿ ನೀ ತುಲಿ ತುಲೆ ಒಂದು ಒಂದೇನು ಬಾವಡ ಹಾ ಓಲಿ ನೇ ಬಾವಡ ಐಟಿಲ ವಿಡಿಯೋ ಕಾಲ್ ಪೊಣ್ಣು ಉಳ್ಳಲ್ಲ ಐಟಿ ವೆಯ್ಟ್ ನೆಟ್ ನೆಟ್ ഒരു ബില്ലിൻ ನೆಟ್ ഉണ്ട് ಒಂದು ಪೂರ ಮೂಲ ಆತ್ಮ ಪೂರ ಉಂಟು ನೆಟ್ ಕುಡ ಕುಡ ಏರ್ನೊಟ್ಟಿಗೆ ಒಂಜಿ ಪೊಣ್ಣುನೊಟ್ಟಿಗಿಲ್ಲ ಬಸ್ ಇಟ್ಟು ಇಂದು ತುಲಿ ಪೊಣ್ಣು ಅವೇ ಅನ್ನ ಒಂಜಿ ರಡ್ಡು ಪೊಣ್ಣ ಒಂದು ಪರ್ಸನಲ್ ಅದ ಫುಲ್ ಪರ್ಸನಲ್ ಇಂದಿ ನೀ ತುಲಿ ತುಲೆ ಒಂದೇನು ಬಾವಡ ಹಾ ಓಲಿ ನೇ ಬಾವಡ ಐಟಿಲ ವಿಡಿಯೋ ಕಾಲ್ ಪೊಣ್ಣು ಉಳ್ಳಲ್ಲ ಐಟಿ ವೆಯ್ಟ್ ನೆಟ್ ನೆಟ್ ഒരു ബില്ലിൻ ನೆಟ್ ഉണ്ട് ಒಂದು ಪೂರ ಮೂಲೆ ಮೂಲ ಆತ್ಮ ಪೂರ ಎಸ್, ಇದು ಆತನ ಮೊಬೈಲ್ ಫೋನನ್ನು ಹಿಂದೂ ಸಂಘಟನೆಯ ಕಾರ್ಯಕರ್ತರು ನೋಡಿದಾಗ ಅಲ್ಲಿ ಸಿಕ್ಕಿರುವಂತಹ ಗ್ಯಾಲರಿಯಲ್ಲಿ ಸಿಕ್ಕಿರುವಂತಹ ವಿಡಿಯೋಗಳು, 100ಕ್ಕೂ ಹೆಚ್ಚು ಹುಡುಗಿಯರ ವಿಡಿಯೋಗಳು, ಫೋಟೋಗಳು, ಅಶ್ಲೀಲವಾಗಿರುವಂಥ ವಿಡಿಯೋಗಳು, ಅಶ್ಲೀಲವಾಗಿರುವಂತಹ ಫೋಟೋಗಳು, ಈ ರೀತಿ ಆತ ಮೋಸದಾಟವನ್ನು ಆಡಿದ್ದಾನೆ. ಇಂತಹ ಮನಸ್ಥಿತಿಯಲ್ಲಿರುವಂತಹ ವಿಕೃತವಾಗಿರುವಂತಹ ವ್ಯಕ್ತಿ ಆತ, ಸೈಯದ್ ಅನ್ನುವಂತಹ ವ್ಯಕ್ತಿ. ಈಗಾಗಲೇ ಭಜನದಳ ಪ್ರಮುಖ್ ಹೇಳಿದ ಪ್ರಕಾರ, ಬೆಳ್ತಂಗಡಿಯವರು ಹೇಳುವ ಪ್ರಕಾರ, ಎಸ್, ಒಂದು ಕಮ್ಯುನಿಟಿಯನ್ನು ಆತ ಟಾರ್ಗೆಟ್ ಮಾಡಿದ್ದಾನೆ ಅನ್ನೋದು ಅವರು ಹೇಳುವಂಥದ್ದು ಗೊತ್ತಿಲ್ಲ. ಈ ವಿಚಾರ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಆದರೆ ನಿಜವಾಗ್ಲೂ ದುರಂತ. ಜೊತೆಗೆ ಆತನ ಅಶ್ಲೀಲವಾಗಿರುವಂತಹ ವಿಡಿಯೋಗಳನ್ನು ಕೂಡ ಆತ ಇತರರಿಗೆ ಕಳಿಸ್ತಾ ಇದ್ದ. ಅಶ್ಲೀಲವಾಗಿರುವಂಥ ವಿಡಿಯೋಗಳನ್ನು ಮಾಡಿ ಆತ ಇತರ ಹೆಣ್ಮಕ್ಕಳಿಗೆ ಕಳುಹಿಸಿ ಅಸಹ್ಯವಾಗಿ ವರ್ತಿಸ್ತಾ ಇದ್ದ ಆತ. ಜೊತೆಗೆ ಆತ ಇದು ಪಾರ್ಕ್ನಲ್ಲಿ ಆತ ಕುಳಿತುಕೊಂಡು ಆತನ ಯಾರು ಗರ್ಲ್ಫ್ರೆಂಡ ಅಥವಾ ಏನೋ ಗೊತ್ತಿಲ್ಲ, ಆ ಗರ್ಲ್ಫ್ರೆಂಡ್, ಎಷ್ಟು ಜನ ಗರ್ಲ್ಫ್ರೆಂಡ್ ಇದ್ದಾರೆ ಅವರುಗಳಿಗೆ ಗರ್ಲ್ಫ್ರೆಂಡ್ ಹೇಳ್ತಾರ ಗೊತ್ತಿಲ್ಲ, ಆ ಒಂದು ಹೆಣ್ಮಕ್ಕಳ ಜೊತೆ ಇರುವಂತಹ ವಿಡಿಯೋಗಳು ನಿಜವಾಗ್ಲೂ ಕೂಡ ಶಾಕ್ ಆಗುತ್ತೆ ಈ ಒಂದು ಘಟನೆಯನ್ನು ನೋಡಿದಾಗ. ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇಂತಹ ಜೂನಿಯರ್ ಪ್ರಜ್ವಲ್ ರೇವಣ್ಣಗಳಿದ್ದಾರೆ ಅಂತ ಬಂದಾಗ ಬಹಳಷ್ಟು ಶಾಕ್ ಆಗುತ್ತೆ. ಇಂತಹ ಒಂದು ಮನಸ್ಥಿತಿ, ಇಂತಹ ಒಂದು ವಿಕೃತ ಮನಸ್ಥಿತಿಗಳ ಬಗ್ಗೆ ನಾವು ನೋಡಿದಾಗ ಬಿ ಅವೇರ್, ಯಾವತ್ತೂ ಕೂಡ ಈ ಬಗ್ಗೆ ನಾವು ಎಚ್ಚರದಿಂದ ಇರಲೇಬೇಕಾಗುತ್ತೆ. ಇಲ್ಲದಿದ್ದರೆ ಇಂತಹ ಮೋಸಗಾರರು, ಇಂತಹ ವಿಕೃತ ಉಳ್ಳವರು ಈ ರೀತಿ ನಮ್ಮ ಸಮಾಜದಲ್ಲಿ ಬೆಳೀತಾ ಹೋಗ್ತಾರೆ. ಶಾಕಿಂಗ್ ಅಂತ ಬಂದಾಗ ಆ ಹುಡುಗನ ಮೇಲೆ ಫೋಕ್ಸೋ ಕೇಸ್ ಆಗುತ್ತೆ. ಆದರೆ ಆತ 3 ದಿನದಲ್ಲೇ ಹೊರಗಡೆ ಬರ್ತಾನಂತೆ. ಆತ 3 ದಿನದಲ್ಲಿ ಹೊರಗಡೆ ಬರ್ತಾನೆ ಅಂತ ಬಂದಾಗ ನಿಜವಾಗ್ಲೂ ಕೂಡ ನಮ್ಮ ಕಾನೂನಿನ ವ್ಯವಸ್ಥೆಯ ಬಗ್ಗೆ ನಮ್ಮಗಳಿಗೆ ಬಹಳಷ್ಟು ಬೇಸರ ತರುತ್ತೆ. ಎಷ್ಟು ನಮ್ಮ ಕಾನೂನು ಸ್ಟ್ರಾಂಗ್ ಆಗಿದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ.
ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಧರ್ಮೇಂದ್ರ ಅವರಿದ್ದಾರೆ, ಹಿಂದೂ ಮಹಾಸಭಾ ರಾಜ್ಯ ವಕ್ತಾರರು. ಧರ್ಮೇಂದ್ರ ಅವರು ನಮಸ್ತೆ ಸರ್. ನಮಸ್ತೆ ಸರ್. ಸದ್ಯ ತಮ್ಮ ಗಮನಕ್ಕೆ ಬಂದಿರಬಹುದು ಬಹುಶಃ ಈ ಒಂದು ಘಟನೆ. ಬೆಳ್ತಂಗಡಿಯಲ್ಲಿ ಜೂನಿಯರ್ ಪ್ರಜ್ವಲ್ ರೇವಣ್ಣ ಇದ್ದಾರೆ ಅನ್ನುವಂಥದ್ದು. 100ಕ್ಕೂ ಹೆಚ್ಚು ಹೆಣ್ಮಕ್ಳು, ಅದು ಕೂಡ ಅಲ್ಲಿಯ ಬಜರಂಗದಳ ಪ್ರಮುಖರು ಹೇಳುವ ಪ್ರಕಾರ ಒಂದು ಕಮ್ಯುನಿಟಿಯನ್ನೇ ಟಾರ್ಗೆಟ್ ಮಾಡಿಕೊಂಡು ಈತ ಈ ಷಡ್ಯಂತ್ರ ಮಾಡ್ತಾ ಇದ್ದ ಅನ್ನುವಂಥದ್ದು. ಇಷ್ಟು ದಿನ ಸಿಕ್ಕಿರಲಿಲ್ಲ. ಆತನ ಮೊಬೈಲ್ ನೋಡಿದಾಗ ಬಹಳಷ್ಟು ಶಾಕ್ ಆಗುತ್ತೆ ಸರ್. ಎಸ್ ಸರ್, ಏನು ಹೇಳ್ತೀರಾ ಸರ್? ಸರ್, ಇಲ್ಲಿ ಮುಖ್ಯವಾಗಿ ಗಮನಿಸಿಕೊಳ್ಳುವಂತ ವಿಚಾರ ಏನಪ್ಪಾ ಅಂದ್ರೆ, ಎರಡು ವಿಷಯಗಳನ್ನು ನಿಮ್ಮ ಎದುರು ಕಡೆ ಪ್ರಸ್ತಾವ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಂದು, ನಮ್ಮ ಕಾನೂನು ವ್ಯವಸ್ಥೆ. ಎಸ್ ಸರ್. ನಮ್ಮ ಕಾನೂನು ಇಷ್ಟು ದುರ್ಬಲವ ಎನ್ನುವಂತ ಪ್ರಶ್ನೆ. ಈಗ ನಾನು ನಿಮ್ಮ ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದೆ. ಪೊಲೀಸ್ನವರ ಮೇಲೆ ನಾವು ಆರೋಪಗಳನ್ನ ಹಾಕಿದ್ದೇವೆ. ಅಂದ್ರೆ ಯಾರು ದಿನೇಶ್ ಅನ್ನುವರು ಹೇಳ್ತಾ ಇದ್ರು, ಅಲ್ಲಿಯ ವಾತಾವರಣ ಸ್ಥಳೀಯವಾಗಿ ಏನಿದೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಅವನ ಮೇಲೆ ಪೋಕ್ಸೋ ಕೇಸ್ ಹಾಕಿದ್ದಾರೆ. ಇದಕ್ಕಿಂತ ದೊಡ್ಡ ಕೇಸ್ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ಫೈನಲ್, ಒಂದು ಅಪ್ರಾಪ್ತ ಹೆಣ್ಣು ಮಕ್ಕಳ ದುರ್ಬಳಕೆಯು ಪೋಕ್ಸೋ ಕೇಸ್ ಫೈನಲ್ ಇರುವಂತದ್ದು, ಉಳಿದಿರುವಂತದ್ದು. ಆದ್ರೆ ಇಲ್ಲಿ ಪೋಕ್ಸೋ ಕೇಸ್ ಇದ್ರೂ ಕೂಡ ಆ ಜಡ್ಜ್ ಒಬ್ರು ಜಾಮೀನು ಕೊಡ್ತಾರೆ ಅಂದ್ರೆ ಆ ಜಡ್ಜಿಗೆ ಕಾನೂನಿನ ತಿಳುವಳಿಕೆಯ ಕೊರತೆ ಇದೆ ಅಂತ ನನಗೆ ಅನಿಸ್ತದೆ. ಇಲ್ಲ ಅಂತ ಹೇಳ್ತಾ ಇದ್ರೆ ಇಂಥ ಕೇಸಿಗೆ ಹೇಗೆ ಅವರು ಜಾಮೀನು ಕೊಟ್ರು? ಅಟ್ಲೀಸ್ಟ್ ನ್ಯಾಯಾಂಗದ ವ್ಯವಸ್ಥೆಗಾದ್ರೂ ಅವ್ರನ್ನ ಕೊಟ್ಟಿದ್ರೆ ಅದು ಬೇರೆ ಮಾತಾಗ್ತಾ ಇದೆ. ಇವ್ರು ಜಾಮೀನು ಕೊಡ್ತಾರೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಕಾನೂನಿನ ಬಗ್ಗೆ ನಮಗಿರುವಂತಹ ಏನು ಅಭಿಪ್ರಾಯ ಹೊರಟೋಗ್ತಾ ಇದೆ. ನಿಜ, 100ಕ್ಕೆ 100 ಅಲ್ವಾ? ನಿಜ ನಿಜ. ಒಬ್ಬ ಅಪರಾಧಿ ಅಪರಾಧ ಮಾಡಿಕೊಂಡು ಒಬ್ಬ ಆರೋಪಿಯನ್ನ ಅಪರಾಧಿ ಅಂತ ಹೇಳಿಬಿಟ್ಟು ಬಂದಾಗ ಅವನಿಗೆ ಅವನು ಮಾಡಿದ ಅಪರಾಧದ ಜ್ಞಾನವನ್ನು ಏನ್ ತಪ್ಪು ಮಾಡಿದಾನೆ ಎಂಬುದನ್ನು ಅವನಿಗೆ ತಿಳುವಳಿಕೆ ಕೊಡ್ಬೇಕಾಗಿರುವಂತದನ್ನ ಬಿಟ್ಟು ಅವನಿಗೆ ಮತ್ತಷ್ಟು ಮಾಡಕ್ಕೆ ಪ್ರೋತ್ಸಾಹವನ್ನ ಕೊಡ್ತೇವೆ, ಕಾನೂನಿನ ವ್ಯವಸ್ಥೆಯಲ್ಲಿ ಅದಕ್ಕೆ ಅವಕಾಶ ಸಿಕ್ಕಾಗತ್ತೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ದೌರ್ಭಾಗ್ಯ ನಮ್ಮ ದೇಶಕ್ಕೆ ಇನ್ನೇನಿದೆ ಹೇಳಿ? ಕರೆಕ್ಟ್. ನಿಜ ನಿಜ ನಿಜ. ಇನ್ನೊಂದು ಎರಡನೇ ವಿಚಾರ ಅತ್ಯಂತ ಮಹತ್ವವಾದದ್ದು ನಿತಿನ್ ಜಿ. ನಾವ್ ಇವತ್ತು ಏನ್ ಗೊತ್ತಾ, ನಮ್ಮ ಸಮಾಜ ವಿಶೇಷವಾಗಿ ಹಿಂದೂ ಸಮಾಜ, ಅದ್ರೊಳಗೂ ಇದನ್ನ ಕೇಳಿಸ್ಕೊಂಡ ಎಲ್ಲ ಈ ಹೆಣ್ಮಕ್ಳ ತಂದೆ ತಾಯಂದಿರು ಕೇಳಿಸ್ಕೊಳ್ಬಹುದು ಈ ಕಾರ್ಯಕ್ರಮವನ್ನು. ನಾನು ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ಯಾವ ಸ್ವಚ್ಛಂದದ ಬದುಕನ್ನ ಕಾಣ್ಲಿಕ್ಕೆ ಇಷ್ಟಪಡ್ತೀರಾ ಅಂದ್ರೆ, ನಾವು ಬಹಳ ಫಾರ್ವರ್ಡ್ ಇದು ಕುಟುಂಬ ನಮ್ದು, ಬಹಳ ಫಾರ್ವರ್ಡ್ ಜನರು ಅಂತ ತಿಳ್ಕೊಳಕ್ಕೆ ಹೊಟ್ಟಿದ್ದಾರೆ ಮೋಸ್ಟ್ಲಿ. ನಮ್ಮ ಅದು ಹೇಳ್ತಾರಲ್ಲ, ನಾವ್ ಹೇಳ್ತೇವಲ್ಲ, ಎನ್ನ ಇಸ್ಮಾಯಿಲ್ ಅಂಚತ್, ನನ್ನ ಇಸ್ಮಾಯಿಲ್ ಹಾಗೆಲ್ಲ, ನನ್ನ ಇಬ್ರಾಹಿಂ ಹಾಗೆಲ್ಲ ಅಂತ. ಎಲ್ಲರೂ ಒಂದೇ ಸರ್, ಮೇಲಿಂದ ಕೆಳಗಡೆ. ಇವ್ರ ತಂದೆ ತಾಯಿಗಳಿಗೆ ಜ್ಞಾನ ಬೇಕು, ಹೌದಲ್ಲ ಹೇಳಿ? ಒಂದು ಪ್ರಾಪ್ತ ವಯಸ್ಸಿನ ಅಂದ್ರೆ ಅಪ್ರಾಪ್ತ ಇರ್ಬೋದು ಅಥವಾ ಅವಳು ಹೆಣ್ಮಗಳಾಗಿದ್ದಾಳೆ ಅಂತ ಕೂಡ್ಲೆ ಇಂಥ ನೀಚರ ಕೈಗೆಲ್ಲ ಕೊಡ್ತಾರ, ಅವ್ರಿಗೆ ಜ್ಞಾನ ಬೇಡವಾ? ಅಥವಾ ಅವರಾದ್ರೂ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ಅವ್ರ ಜೊತೆಗಿರ್ಬೇಕಾ ಬೇಡವಾ? ಹಾಗಾದ್ರೆ ಏನ್ ಗೊತ್ತ, ಎಲ್ಲವೂ ಮಕ್ಕಳ ಮೇಲೆ ನಾವು ಹಾಕುದಿಲ್ಲ. ಮಕ್ಕಳು ಸಣ್ಣವರು, ಅವ್ರಿಗೆ ಗೊತ್ತಿರೋದಿಲ್ಲ. ತಂದೆ ತಾಯಿಗಳಾದ ನಮ್ಮ ಜವಾಬ್ದಾರಿಯನ್ನು ನಾವು ಮಾಡಿದ್ರೆ ಸರಿಯಾಗಿ ಇದು ಪ್ರಾಯಶಃ ಇಷ್ಟು ಹಾಕ್ತಿರ್ಲಿಲ್ವೇನೋ ನನಗೆ ಕಾಣುತ್ತದೆ. ಯಾಕೆಂದ್ರೆ ನಾವು ಜಾತ್ಯತೀತದ ಮುಖವಾಡನ್ನ ಹಾಕಿದ್ದೇವೆ. ನಮಗೆ ಅವನ ತಪ್ಪನ್ನ ಇಸ್ಲಾಂ ಅಂದ ಕೂಡಲೇ ನಾವು ಹೇಳುದೇ ತಪ್ಪು ಅನ್ನುವಂತ ಪರಿಸ್ಥಿತಿ. ಯಾಕೆಂದ್ರೆ ಅನಂತಕುಮಾರ್ ಹೆಗಡೆ ಹೇಳಿದ್ರಲ್ಲ ಒಂದು ಟೈಮಲ್ಲಿ, ಎಲ್ಲಿವರೆಗೆ ಇಸ್ಲಾಂ ಇದೆ ಇದೆಲ್ಲವೂ ಮಾಮೂಲಿ ಅನ್ನುವಂಥದ್ದು. ಇದು ನಡೀತದೆ. ನೀವು ಯಾವ್ದಕ್ಕಿಲ್ಲ ಸರ್ ನೋಡಿ, ಎಲ್ಲದ್ರೊಳಗೆ ಇಸ್ಲಾಮಿನ ಟೆರರಿಸ್ಟ್ಗಳು, ಇಸ್ಲಾಮಿನ ಅಪರಾಧಿಗಳು, ಇಸ್ಲಾಮಿನ ಆರೋಪಿಗಳು ಎಲ್ಲವೂ ಅವರೇ ಇದ್ದಾರೆ 100ರಲ್ಲಿ 99%. ಇನ್ನು ಕೂಡ ನಾವು ಅವರನ್ನ ನಂಬ್ತೇವೆ ಅಂತ ಹೇಳಿದ್ರೆ ಈ ತಂದೆ ತಾಯಿಗಳಿಗೆ ಏನ್ ಅನ್ನಬೇಕು ನಾವು? ಎಲ್ಲೋ 1% ವ್ಯಕ್ತಿತ್ವ ಚೆನ್ನಾಗಿದ್ದವ್ರು ಇದ್ರೆ ನಾವು ಇಡೀ ಸಮುದಾಯವನ್ನ ನಂಬಿಟ್ಟು ಅವರ ಕೈಗೆ ನಾವು ನಮ್ಮ ಹೆಣ್ಮಕ್ಳನ್ನ ಕೊಡ್ತೇವೆ ಅಂತ ಇಲ್ಲ. ನಮ್ಗೆ ಜ್ಞಾನ ಬೇಕಲ್ವಾ ಹೇಳಿ ಸರ್? ಆದ್ರಿಂದ ನಾನು ಹೇಳ್ತಿರೋದು ಎರಡು ತಪ್ಪು. ಒಂದು ಕಾನೂನಿನ ಜ್ಞಾನದ ಕೊರತೆ ಇಡೀ ಇವತ್ತು ಆ ತರದಲ್ಲಿ ಇದೆ. ನನಗೆ ಹೇಳಲಿಕ್ಕೆ ಬೇಡ, ಆ ತರ ಇದೆ ನಮ್ಮ ವ್ಯವಸ್ಥೆ. ಜೊತೆಗೆ ಇಲ್ಲಿ ಎಸ್ ಸರ್, ನೋಡಿ ಒಂದ್ ಕಡೆ ಇಷ್ಟು ಜನರ ಜೊತೆ ಆತ ಆಟ ಆಡಿದಾನೆ, ಆದ್ರೆ ಇಲ್ಲಿ ನನಗೂ ಶಾಕ್ ಆದದ್ದೇ, ಫೋಕ್ಸೋ ಕೇಸ್ ಆತನ ಮೇಲೆ ಆಗಿದೆ, ಆದ್ರೂ ಕೂಡ ಆತ ಜಾಮೀನಿನಲ್ಲಿ 3 ದಿನದಲ್ಲಿ ಹೊರಗೆ ಬರ್ತಾನೆ. ಜೊತೆಗೆ ಈ ಒಂದು ಕೇಸನ್ನ ಯಾರು ಹಿಡಿದಾಕಿದ್ದಾರೆ, ಈ ಮೋಸದ ಜಾಲವನ್ನ ಯಾರು ಭೇದಿಸಿದ್ದಾರೆ, ಹಿಂದೂ ಸಂಘಟನೆ ಯುವಕರು, ಅವರ ಮೇಲೆ ಕೇಸ್ ಆಗಿದೆ. ಇದೆಲ್ಲ ನೋಡಿದ್ರೆ ಒನ್ಸ್ ಅಗೇನ್ ಆ ಭಾಗದಲ್ಲಿ MLA ಇಲ್ವಾ? ಯಾರು ಬೇರೆ MLA ಇದ್ದಾರಾ? ಅದೇ ಹಿಂದುತ್ವದ ಭದ್ರಕೋಟೆಯ MLA ಇರುವಂಥದ್ದು. ಬಟ್ ಐ ಡೋಂಟ್ ನೋ ಏನ್ ಬೆಳವಣಿಗೆಗಳು ಅಪ್ಡೇಟ್ ಆಗ್ತಾ ಇದೆ, ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಶಾಕ್ ಆಗುತ್ತೆ ಸರ್ ನೋಡಿದಾಗ. ಸರ್ ಇಲ್ಲ ಸರ್, ನೀವು ರಾಜಕಾರಣದ ಬಗ್ಗೆ ಮಾತಾಡೋದಿದ್ರೆ ಎಲ್ಲ ಒಂದೇ. 224 ಶಾಸಕರು ಒಂದೇ, ಅವರಿಗೆ ನಾಳೆ ವೋಟ್ ಬೇಕು, ಅದಕ್ಕೋಸ್ಕರ ಅವ್ರು ಯಾವ್ದೂ ಮಾಡೋದಿಲ್ಲ. ನಾವು ಮಾತ್ರ ಹಿಂದುತ್ವ ಅದೆಲ್ಲ ಮಾತಾಡ್ತೇವೆ.
ಎಲ್ಲ ಒಂದೇ ಮೇಲಿಂದ ಕೆಳಗೆ. ಹಾಗೆ ನೋಡುದಿದ್ರೆ ನೀವು ಮುಸ್ಲಿಂ MLA ಗಳನ್ನ ನೋಡಿ, ಅವರ ಪರಿವಾರದ ಜನರನ್ನ ಅವ್ರು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡುದಿಲ್ಲ. ಆದ್ರೆ ನಮ್ಮ ಇವರು ಹಿಂದುತ್ವದ ಓಟಿನಲ್ಲಿ ಅಧಿಕಾರ ಮಾಡ್ಕೊಂಡಂತ ಇವರೆಲ್ಲ ಇದಾರಲ್ಲ, ಓಟ್ ತಕೊಂಡು ಗೆದ್ದು ಬಂದು, ಇವರು ನಾಲಾಯಕ ಸಾರಿ ಹಿಂದುತ್ವದ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ನಾಲಾಯಕಗಳು. ಇವರಿಗೆಲ್ಲ ಇರುದು ಮೇಲಿಂದ ಕೆಳಗಡೆ ವ್ಯವಹಾರಕ್ಕೆಲ್ಲ ಮುಸಲ್ಮಾನರ ಜೊತೆಗಿರ್ತಾರೆ. ಎಲ್ಲಿದ್ದಾರೆ ಇವ್ರ ಹತ್ರ ಯಾವ ಹಿಂದುತ್ವದ ಬಗ್ಗೆ ಮಾತಾಡ್ತೀರಿ? ಇವು ಹಿಂದುತ್ವ ಮಾತಾಡ್ಲಿಕ್ಕೆ ಇವನು ಹರೀಶ್ ಪೂಂಜ ಕೂಡ ನಾನು ಹೇಳ್ತಿರೋದು ಹಿಂದುತ್ವದ ಬಗ್ಗೆ ದೊಡ್ಡದು ಮಾತಾಡ್ತಾರೆ. ಇನ್ನೊಂದು ಕಡೆಯಲ್ಲಿ ಇದೆ ಒಳಗಿನ ಆಟಗಳು ಬಹಳಷ್ಟು ಇದೆ. ಎಲ್ಲಾ ಶಾಸಕರದ್ದು ಕತೆಗಳಿಷ್ಟೇ, ಎಲ್ಲಾ MLA MP ಗಳದ್ದು ಕತೆಗಳಿಷ್ಟೇ. ವ್ಯವಹಾರಕ್ಕಾಗುವಾಗ ಅವ್ರು ಬೇಕು, ಹಣದ ವಿಚಾರ ಬೇಕು, ಎಲ್ಲ ಬೇಕು. ಆದ್ರೆ ಓಟ್ ಅನ್ನುವಾಗ ಹಿಂದೂ ಕಾರ್ಯಕರ್ತರು ನೋಡಿ, ಇದರಿಂದ ಬಲಿಪಶ ಆದದ್ದು ಹಿಂದೂ ಕಾರ್ಯಕರ್ತರು. ಪಾಪ ಅವ್ರು ಇವತ್ತು ಓಡಾಡಬೇಕು. ಈ ನಾನು ಹೇಳ್ತೇನಲ್ಲ, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ತು, ಜಾಗರಣೆ ವೇದಿಕೆ, ಹಿಂದೂ ಕಾರ್ಯಕರ್ತರಿದಾರಲ್ಲ, ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಿಂದುತ್ವಕ್ಕೋಸ್ಕರ. ಇವ್ರನ್ನ ಬಳಸ್ಕೊಂಡು ಆ MLA ಗಳು ನಾಚಿಕೆ ಬೇಕು. ಅವ್ರು ಎಲ್ಲಾದ್ರೂ ಹೋಗ್ಲಿ ಸರ್, ಅವ್ರು ಯಾಕೆ ಬೇಕು ಅವ್ರಂತವ್ರೆಲ್ಲ? ಅಟ್ಲೀಸ್ಟ್ ನಮ್ಮ ಹಿಂದೂ ಕಾರ್ಯಕರ್ತನ ರಕ್ಷಣೆ ಮಾಡಕ್ಕೆ ಇವ್ರಿಗೆ ಆಗುದಿಲ್ಲ. ಆದ್ರೆ ಇವ್ರು ಯಾಕೆ ನಿಂತ್ತಾರೆ? ಯಾಕೆ ಹಿಂದುತ್ವದ ಓಟಿನ ಹೆಸರಿನಲ್ಲಿ ಓಟ್ ಕೇಳ್ತಾರೆ? ಅಂದ್ರೆ ಇದೆಲ್ಲವೂ ಕೂಡ ಒಂದು ಷಡ್ಯಂತ್ರ, ಅಥವಾ ಇದು ನಿಜವಾದ ಪ್ರೀತಿ ಅಲ್ಲ, ಇದು ಲವ್ ಅಲ್ವೇ ಅಲ್ಲ, ಬದಲಾಗಿ ಇದೊಂದು ಟಾರ್ಗೆಟ್, ಟೋಟಲಿ ಕ್ಲೀನ್ ಟಾರ್ಗೆಟ್ ಅನ್ನುವಂಥ ವಿಚಾರವನ್ನ, ಆರೋಪವನ್ನು ಬಜರಂಗ ದಳ ಎಲ್ಲ ಮಾಡ್ತಾ ಇದೆ. ಇಸ್ ಇಟ್ ಅದನ್ನೇ ಹೇಳ್ತೀರಿ ಹಾಗಾದ್ರೆ? ಇದು ಕೂಡ ಅದರದೇ ಭಾಗ ಒಂದಲ್ಲ ಸರ್. ನೋಡಿ ಏನು ಗೊತ್ತಿದೆ, ಈಗ ನಾನು ನಿಮ್ಗೆ ಇನ್ನೊಂದು ಮಾತು ಹೇಳ್ತೇನೆ. ಆಯಕಟ್ಟಿನ ಜಮೀನನ್ನು ಖರೀದಿ ಮಾಡುವ ಮೂಲಕ ಲ್ಯಾಂಡ್ ಜಿಹಾದ್ ನಡೀತದೆ. ಆಯಕಟ್ಟಿನಲ್ಲಿ ಕೂತ್ಕೊಂಡು ಹೆಣ್ಮಕ್ಕಳನ್ನ ಇಂಥದಕ್ಕೆಲ್ಲ ಪ್ರಚೋದನೆ ಮಾಡಿ ಅವರ ಭವಿಷ್ಯತ್ತನ್ನು ತೆಗೆಯುವಂತ ಇದು ಲವ್ ಜಿಹಾದ್ ನಡೀತದೆ. ಎಲ್ಲ ಯಾವುದೆಲ್ಲ ಇವತ್ತೇನು ಗೊತ್ತಾ, ಆಡಳಿತಾತ್ಮಕವಾಗಿ IAS IPS ಆಫೀಸರ್ಗಳಾಗಿ ಆ ಜಾಗದಲ್ಲಿ ನಿಂತುಕೊಂಡು ಅವರ ಸಮುದಾಯದ ಒಂದು ಸಾಮರ್ಥ್ಯವನ್ನ ಅವರ ಸಮುದಾಯಕ್ಕೆ ಒಂದು ಬೆಂಬಲವಾಗಿ ನೀಡುವಂತ ಈ ವ್ಯವಸ್ಥೆ ನಡೀತದೆ. ಇದೆಲ್ಲ ಮುಕ್ತವಾಗಿ ಮಾತಾಡಿದ್ರೆ ನಾಳೆ ನಮ್ಮ ಮೇಲೆ ಕೇಸ್ ಆಗತ್ತೆ. ಅಲ್ಲ, ನಮ್ಮ ಮೇಲೆ ಕೇಸ್ ಆಗ್ಲಿ ಬಿಡ್ರಿ, ಇದು ಏನು ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದ್ರೆ ಇದನ್ನೆಲ್ಲ ಹೇಳುವಂತದ್ದು ಯಾರಿಗಿಲ್ಲ, ಹೆದರಿಕೆ ಆಗುತ್ತೆ, ಜನ ಹೆದರ್ತಾರೆ. ನಾನು ಅದಕ್ಕೆ ಹೇಳಿದೆಲ್ಲ, ಅದು ಏನೂ ಆಗುದಿಲ್ಲ. ಇವತ್ತು ನಾವೇನು ಗೊತ್ತಾ, ನಾವು ಆಗ ಹುಡುಗರು ನಮ್ಮ ದಿನೇಶ್ ಏನು ಹೇಳಿದ್ರು, ಬಿಡುದಿಲ್ಲ ಅಂತಲ್ಲ, ಬಿಡುದು ತಲೆ ಕಡ್ದಾಕ್ಬೇಕು ಇಂಥವ್ರನ್ನೆಲ್ಲ ರಸ್ತೆಯಲ್ಲಿ ನಿಂತು ತಲೆ ಕಡ್ದಾಕ್ಬೇಕು. ಒಂದು 4 ಇಂಥ ಕೇಸ್ಗಳಾದ್ರೆ ಅಲ್ಲ ಮತ್ತೆ ಹೆದರ್ಕೋತಾರೆ. ಯಾಕಂದ್ರೆ ಕಾನೂನಲ್ಲಿ ಪ್ರೊವಿಷನ್ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನಮ್ಗೆ ಇದೆ ಅಲ್ಲ, ಹಿಂದೂ ಕಾರ್ಯಕರ್ತರಿಗೆ ಏನಾಗುತ್ತೆ ಹಬ್ಬ ಅಂದ್ರೆ ಕೇಸ್ ಆಗ್ಬೋದಲ್ಲ. ಅಷ್ಟೇ ಆಗ್ಲಿ ಬಿಡಿ ಸರ್, ಸಾವಿಗಿಂತ ದೊಡ್ಡ ಶಿಕ್ಷೆ ಏನ್ ಕೊಡಕ್ ಸಾಧ್ಯತೆ ಇದೆ? ಆಗ್ಲಿ, 4 ಜನ ನೋಡ್ಕೊಂಡಾಗ ಹೆದರ್ಕೊಳ್ಳೋದು. ಈಗ ನನಗೆ ಗೊತ್ತಿದೆ, ನನ್ನ ಮಾತಿನ ಮೇಲೆ ಅವರಿಗೆ ಕೇಸು ಕೂಡ ಹಾಕಬಹುದು, ಲಿಸ್ಟ್ಬೋದು. ನಾನು ತಲೆ ಕೆಡಿಸ್ಕೊಳ್ಳುವಂತದ್ದಲ್ಲ. ಆದ್ರೆ ನಮ್ಮ ಕಾನೂನು ಏನ್ ಮಾಡ್ತಾ ಇದೆ ಸರ್? ಇಂಥ ಒಂದು ಪೋಕ್ಸೋಕ್ಕೆ ನೀವು ಜಾಮೀನು ಕೊಡ್ತೀರಾದ್ರೆ ನಾಳೆ ನಾವು ಮಾತಾಡಿದಕ್ಕೆ, ನಾನೊಬ್ಬ ಹಿಂದೂ ಆಗಿ ನಾನು ಮಾತಾಡಿದ್ರೆ ನನ್ನ ಮೇಲೆ ಕೇಸ್ ಆಗುತ್ತೆ. ಇವತ್ತು ಟಾರ್ಗೆಟ್ ಇದೆ. ಇವತ್ತು ಸರ್ಕಾರ ಏನಿದೆ ಹಿಂದುತ್ವದ ಮೇಲೆ ಪ್ರಹಾರ ಮಾಡ್ತಾ ಇದೆ. ಎಸ್ ಸರ್ ಥ್ಯಾಂಕ್ ಯು ಧನ್ಯವಾದ ಧರ್ಮೇಂದ್ರ ಅವರು. ಎಸ್, ಅವರಿಗೆ ಕೂಡ ಬಹಳಷ್ಟು ಅಂದರೆ ಇದು ಯಾರಿಗೂ ಕೂಡ ನೋವಾಗುತ್ತಪ್ಪ. ಅದರಲ್ಲೂ ಕೂಡ ಹೆಣ್ಣು ಹೆತ್ತವರಿಗೆ, ಹೆಣ್ಮಕ್ಳಿದ್ದವ್ರು, ಹೆಣ್ಮಕ್ಳು ಆತನ ಮನೆಯಲ್ಲಿ ಕೂಡ ಇದ್ದೇ ಇರುತ್ತೆ. ಆತನಿಗೂ ಕೂಡ ತಂಗಿ ಇರ್ತಾರೆ, ಅಕ್ಕ ಇರ್ತಾರೆ, ಅಥವಾ ತಾಯಿಯ ಹೊಟ್ಟೆಯಿಂದ ಬಂದೇ ಇರ್ತಾನೆ ಆತ. ಸೊ ಹಾಗಿದ್ದಾಗ ಹೇಗೆ ಈ ರೀತಿ ಮನಸ್ಥಿತಿ ಬರುತ್ತೆ ಅನ್ನುವಂಥದ್ದೇ ಪ್ರಶ್ನೆ. ಇಂತಹ ಕೀಚಕ ವಿಕೃತ ಮನಸ್ಥಿತಿಗಳು ಹೇಗೆ ಸಮಾಜದಲ್ಲಿ ಸೃಷ್ಟಿಯಾಗುತ್ತೆ? ಇತರ ಮನೆಯ ಹೆಣ್ಮಕ್ಕಳನ್ನು ಮೋಸ ಮಾಡಿ, ಇತರ ಮನೆಯ ಹೆಣ್ಮಕ್ಕಳಿಗೆ ದ್ರೋಹವನ್ನು ಮಾಡಿ, ಇವರ ಮನೆಯ ಹೆಣ್ಮಕ್ಕಳು ಸರಿಯಾಗಿರ್ತಾರಾ? ಇವರ ಮನೆಯ ಹೆಣ್ಮಕ್ಕಳು ಚೆನ್ನಾಗಿ ಬದುಕ್ತಾರಾ? ಬದುಕಬಹುದಾ? ಬದುಕಲು ಸಾಧ್ಯವಾ? ಅನ್ನುವಂತಹ ಒಂದು ಸಣ್ಣ ಮನಸ್ಥಿತಿಯನ್ನು ಇಂತಹ ನೀಚರು, ಇಂತಹ ಕೀಚಕರು ಇಟ್ಕೊಳ್ಬೇಕಾಗುತ್ತೆ. ಇವೆಲ್ಲದರ ಜೊತೆಗಾಗಿ ಫೋಕ್ಸೋ ಕೇಸ್ ಆಗುತ್ತೆ ಆತನ ಮೇಲೆ, ಬಟ್ ಸ್ಟಿಲ್ ಯಾವುದೇ ರೀತಿಯ ಎಫೆಕ್ಟ್ ಆಗಿಲ್ಲ. ವೈ ಅನ್ನುವಂತಹ ಪ್ರಶ್ನೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ದೀಪು ಶೆಟ್ಟಿಗರ್ ಅವರು ಇದ್ದಾರೆ, ಸಾಮಾಜಿಕ ಕಾರ್ಯಕರ್ತರು. ದೀಪು ಶೆಟ್ಟಿಗರ್ ಅವರೇ ನಮಸ್ತೆ ಸರ್. ಸದ್ಯ ತಮ್ಗಳಿಗೆ ಈ ಒಂದು ಬೆಳ್ತಂಗಡಿಯ ಜೂನಿಯರ್ ಪ್ರಜ್ವಲ್ನ ವಿಚಾರವಾಗಿ ತಮ್ಗಳಿಗೆ ಗೊತ್ತಿರಬಹುದು ಸರ್, ಬಹುಶಃ ಅಲ್ವಾ ಸರ್? ಈಗ ಬಹಳಷ್ಟು ಕರಾವಳಿ ಭಾಗ ಬೆಚ್ಚಿ ಬಿದ್ದಿದೆ ಆತನ ಮೊಬೈಲನ್ನು ನೋಡಿದಾಗ. ಯಾಕಂದರೆ 100ಕ್ಕೂ ಹೆಚ್ಚು ಹೆಣ್ಮಕ್ಕಳ ಜೊತೆ ಆತ ಬಹಳಷ್ಟು ಮಿಸ್ಬಿಹೇವ್ ಮಾಡಿದ್ದಾನೆ. ಅಶ್ಲೀಲವಾಗಿರುವಂಥ ವಿಡಿಯೋಗಳು, ಫೋಟೋಗಳು, ಮೋಸದಾಟವನ್ನು ಆಡಿದ್ದಾನೆ, ಸರಸಲ್ಲಾಪದ ವಿಡಿಯೋಗಳು. ಪ್ರಜ್ವಲನ್ನು ನೋಡಿ ರಾಜ್ಯ ಬೆಚ್ಚಿ ಬಿದ್ದಿತ್ತು. ಇದೀಗ ಜೂನಿಯರ್ ಪ್ರಜ್ವಲ್ ಹುಟ್ಟಿಕೊಂಡಿದ್ದಾನೆ ಕರಾವಳಿಯಲ್ಲಿ. ಏನು ಹೇಳ್ತೀರಾ ಸರ್? ಎಸ್ ಸರ್. ನಿಜ, ಇದೊಂದು ಬಹಳ ಒಂದು ದುರದೃಷ್ಟಕರ ವಿಷಯ. ಕೆಲವರು ಏನ್ ಗೊತ್ತಾ, ಕೆಲವರಲ್ಲಿ ಒಂದು ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ರಂಗದಲ್ಲಿ ಪ್ರತಿಭೆ ಇರ್ತದೆ ಅವರಿಗೆ. ಆ ಪ್ರತಿಭೆಯನ್ನು ಇಟ್ಕೊಂಡು ಹುಡುಗಿಯರನ್ನು ಮಿಸ್ಯೂಸ್ ಮಾಡುದು, ಗೊತ್ತಾಯ್ತಾ? ಅವರಿಗೆ ಏನಾಗ್ತದ, ಇವೊಬ್ಬ ಒಳ್ಳೆ ಸಮಾಜಕ್ಕೊಂದು ಒಳ್ಳೆ ಏನೋ ಮಾಡ್ತಿದ್ದಾನೆ ಎಂಬಂತ ಒಂದು ನಂಬಿಕೆಯಿಂದ ಇವನ ಜೊತೆಗೆ ಇದು ಮಾಡ್ತಾರೆ. ಆದ್ರೆ ಅವರಿಗೆ ಒಂದೇ ಅಂತಲ್ಲ, ಅವ್ರಿಗೆ ಇದ್ದವರೆಲ್ಲ ಬೇಕು ಕೆಲವರಿಗೆ.
ಹಾ ಯಾಕಂತ ಹೇಳಿದ್ರೆ ಅವರಲ್ಲಿ ಪ್ರತಿಭೆ ಇದ್ರೂ ಕೂಡ ಅವರ ಒಂದು ಬಾಡಿಯ ಒಳಗಡೆ ಒಂದು ಕಾಮುಕತನ ಒಂದು ಅಡಗಿರ್ತದೆ. ಅದನ್ನು ತ್ಯಾಗ ಮಾಡಿರುವುದಿಲ್ಲ ಅವರು ಈ ಸ್ಪೋರ್ಟ್ಸ್ಗೋಸ್ಕರ ಕೆಲವರು, ಅಥವಾ ಬೇರೆ ಯಾವುದೋ ಒಂದು ಫೀಲ್ಡ್ ಅಲ್ಲಿರುವವರು, ಈಗ ರಾಜಕೀಯದಲ್ಲಿರುವವರು ಕೂಡ ಅಷ್ಟೇ. ಇಲ್ಲಿ ಈ ರೀತಿ ಆಗಿದೆ. ಈ ರೀತಿ ಆಗಿ ನಾನ್ ಕೇಳುದು, ಈ ರೀತಿ ಆಗಿ ಇಷ್ಟು ಮಂದಿ ಹುಡುಗಿಯರ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೆ ಅಂತವರಿಗೆ ಬೇಲೆ ಹೇಗೆ ಸಿಗ್ತದೆ, ನಾಳೆ ಇಂಥವರು ಸಮಾಜದ ಹೊರಗೆ ಬಂದ್ರೆ ಏನಾಗ್ತದೆ ಎಂಬುದೊಂದು ಬಹಳ ಒಂದು ಪ್ರಶ್ನಾರ್ಥಕವಾಗಿ ಉಳಿದಿದೆ ಅಲ್ವಾ. ಈಗ ಮತ್ತೊಂದು ಹುಡುಗಿಯರಿಗೆ ಏನಾಗ್ತದೆ ಗೊತ್ತಾ, ಹುಡುಗಿಯರು ನಾನು ಸಹ ಸಾಮಾಜಿಕವಾಗಿ ಕೆಲವು ನೋಡಿದ ಪ್ರಕರಣದಲ್ಲಿ ಎಷ್ಟೋ ಮಂದಿದು ಹುಡುಗಿಯರು ವಿಡಿಯೋ ರೆಕಾರ್ಡ್ ಮಾಡಿ ಬ್ಲಾಕ್ ಮೇಲ್ ಮಾಡುವವರು ಇದ್ದಾರೆ, ಅನೇಕ ಮಂದಿ ಇದ್ದಾರೆ. ಹುಡುಗಿಯರ ವಿಡಿಯೋ ರೆಕಾರ್ಡ್ ಮಾಡುದು, ಬ್ಲಾಕ್ ಮೇಲ್ ಮಾಡುದು, ಎದುರಿಸುದು. ಪಾಪ ಹುಡುಗಿಯರು ಸಮಾಜಕ್ಕೆ ಎದುರು, ಸೊಸೈಟಿಗೆ ಎದುರು ಬರುದಿಲ್ಲ, ನೋವು ಅನುಭವಿಸಿದವರಿದ್ದಾರೆ. ಮತ್ತೆ ಒಂದು ಮನೆಯವರಿಗೆ ಗೊತ್ತಾಗಿ ಕೂಡ ಕಂಪ್ಲೇಂಟ್ ಕೊಟ್ಟು ಮುಂದೆ ಹೋಗ್ಲಿಕ್ಕೂ ಹೆದರ್ತಾರೆ. ಯಾಕಂತೇಳಿ ನಾಳೆ ಟಿವಿಯಲ್ಲಿ ಬಂದ್ರೆ ಅಥವಾ ಕೋರ್ಟ್ಗೆ ಹೋಗ್ಬೇಕು, ಮಗಳ ಭವಿಷ್ಯ ಹಾಳಾಗ್ತದೆ. ಇದನ್ನು ಮಿಸ್ಯೂಸ್ ಮಾಡುವಂತ ಕೆಲವು ಲಫಂಗಗಳಿದ್ದಾರೆ. ಅಂತ ಲಫಂಗಗಳ ಹುಟ್ಟನ್ನು ಅಡಗಿಸ್ಬೇಕು. ಯಾಕಂತ ಹೇಳಿದ್ರೆ ಅನೇಕ ಮಂದಿಯನ್ನು ನಾನು ನೋಡಿದ್ದೇನೆ. ನೋಡಿ, ಒಂದೇ ಹೇಳುದು, ನಾನು ಧರ್ಮ ಯಾವುದೇ ಇರ್ಲಿ, ಹಿಂದೂ ಆಗ್ಲಿ, ಮುಸ್ಲಿಂ ಆಗ್ಲಿ, ಕ್ರೈಸ್ತ ಆಗ್ಲಿ, ಪ್ರತಿ ಧರ್ಮದಲ್ಲಿ ಒಂದು ಹುಡುಗಿಯರಿಗೆ ಮರ್ಯಾದೆ ಕೊಡ್ಬೇಕಂತ ಉಂಟು. ಆ ಹುಡುಗಿಯರಿಗೆ ಒಂದು ಗೌರವ ಕೊಡ್ಬೇಕಂತ ಉಂಟು. ಇದು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿ, ನನ್ನ ಮನೆಯ ಹುಡುಗಿ ಸೇಫ್ಟಿಯಲ್ಲಿ ಇರ್ಬೇಕು, ಹೌದಪ್ಪ, ಇನ್ನೊಬ್ಬರ ಮನೆಯ ಹುಡುಗಿಗೆ ಕಣ್ಣು ಹಾಕುದು. ಇದು ಯಾವ ಹಿಂದೂ ಧರ್ಮದಲ್ಲಿಲ್ಲ, ಮುಸ್ಲಿಂ ಧರ್ಮದಲ್ಲಿ ಹೇಳಿಕೊಟ್ಟಿಲ್ಲ. ನಾನು ನನ್ನ ಧರ್ಮದಲ್ಲಿದ್ದೇನೆ, ನನ್ನ ಇದರಲ್ಲಿ ಹೇಗೆ ನಾನು ಗೌರವ ಕೊಡ್ತೇನೆ, ಹಾಗೆ ಪ್ರತಿಯೊಂದು ಧರ್ಮಕ್ಕೂ ಗೌರವ ಕೊಡ್ಬೇಕು. ಪ್ರೀತಿ ಬೇರೆ, ಕಾಮ ಬೇರೆ. ಇಲ್ಲಿ ಏನಾಗಿದೆ, ಹಲವಾರು ಮಂದಿ ವಿಡಿಯೋ ರೆಕಾರ್ಡ್ ಮಾಡುದಂತೆ, ಇದು ಮಾಡುದಂತೆ, ಏನು ಎಂತ ವಿಷಯ ಇದು? ಇವರ ಮನೆಯ ಹುಡುಗಿದು ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಇವ್ರು ಬಿಡ್ತಾರಾ? ಕರೆಕ್ಟ್. ದೀಪು ಅವರೇ, ತಾವು ಕೂಡ ಒಂದು ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಈ ಒಂದು ವಿಚಾರವನ್ನು ನೋಡಿದಾಗ, ಅಂದ್ರೆ ಯಾಕೆ ಹೆಣ್ಮಕ್ಳು ಇಷ್ಟು ದಾರಿ ತಪ್ತಾ ಇದ್ದಾರೆ, ಅಥವಾ ಹೆಣ್ಮಕ್ಳ ವಿಚಾರ ಹೇಳಲ್ಲ, ಇಂತಹ ಮೂರು ಕಾಸಿನ ಇಂತಹ ವಿಕೃತ ಹುಡುಗರಿದ್ದಾರೆ, ಯುವಕರಿಂದ ಆ ರೀತಿ ಆಗ್ತಾ ಇರೋದು. ಬಟ್ ಸ್ಟಿಲ್ ವೈ ಆದರೆ ಇಷ್ಟು ಪರಿಸ್ಥಿತಿ ಹೇಗೆ ಬರುತ್ತೆ ಅಂದರೆ, ಸಮಾಜದ ಪ್ರಕಾರ ಹೇಳ್ತಾರೆ ಅಂದರೆ ಒಂದು ಪ್ರೀತಿ ಮಾಡುವಂಥದ್ದು ಕಷ್ಟ ಅಂತ ಹೇಳಿ ಈಗಿನ ಕಾಲಘಟ್ಟದಲ್ಲಿ. ನಾನು ಪ್ರಾಕ್ಟಿಕಲ್ ಆಗಿ ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು, ಯಾಕಂದರೆ ಒಂದು ಪ್ರೀತಿ ಮಾಡುವಂಥದ್ದೇ ಭಾಳಷ್ಟು ಕಷ್ಟ, ಪ್ರೀತಿಯನ್ನು ಉಳಿಸ್ಕೊಳ್ಳಿಕ್ಕೆ ಆಗಲ್ಲ, ಭಾಳಷ್ಟು ಜನರಿಗೆ ಕಷ್ಟ ಆಗುತ್ತೆ. ಆ ರೀತಿ ಇದ್ದಾಗ ಈ ಕಳ್ಳ ಇದಾನಲ್ಲ, ಇಂತಹ ಮನಸ್ಥಿತಿ ಇದಾನಲ್ವಾ, ಇದು ಹೇಗೆ ಸಾಧ್ಯ ಅಂದರೆ, ಈಗ ಪ್ರಜ್ವಲ್ ರೇವಣ್ಣನ ಕೇಸ್ ನೋಡಿದಾಗ ಅಲ್ಲಿ MP ಆಗಿದ್ರು, ಈಸ್ ಅ ಜನಪ್ರತಿನಿಧಿ ಆ್ಯಂಡ್ ವೆಲ್ ಸೆಟಲ್ಡ್ ಫ್ಯಾಮಿಲಿ ಅಂತ ಒಂದು ಅಗರ್ಭ ಶ್ರೀಮಂತ ಕುಟುಂಬ. ಸೊ ಪವರ್ ಇತ್ತಪ್ಪ, ತಾಕತ್ತಿದೆ ಅನ್ನೋದು ಅಂದ್ಕೊಳ್ಬೋದು. ಆದರೆ ಈತ ಏನು ಮಾಡಿದ್ದಾನೆ ಅನ್ನೋಂಥ ಪ್ರಶ್ನೆ ಬರುತ್ತಲ್ಲ, ಇದು ಪ್ರಾಕ್ಟಿಕಲ್ ಆಗಿ ಒಂದು ಪ್ರಶ್ನೆ. ಏನು ದೀಪು ಅವರೇ, ನೀವು ಲೆಕ್ಚರರ್ ಕೂಡ ಆಗಿದ್ದೀರಿ, ಭಾಳಷ್ಟು ವಿದ್ಯಾರ್ಥಿಗಳ ಜೀವನವನ್ನು ನೋಡಿದ್ದೀರಿ, ಈಸ್ ಆಲ್ಸೋ ವಾಲಿಬಾಲ್ ಕೋಚ್ ಆಗಿದ್ದಾನೆ. ಎಸ್ ಸರ್, ಏನು ಹೇಳ್ತೀರಿ? ಅದು ನನಗೆ ಕಾಲೇಜಲ್ಲಿ ನಾನು ನೋಡಿರ್ಬೇಕು, ನಮ್ಮ ಕಾಲೇಜಲ್ಲಿ ಕೆಲವು ಇನ್ಫೆಕ್ಷನ್ಸ್ಗಳು ಬರ್ತದೆ. ಈಗ ನಮಗೆ ಸಹ ಕೆಲವು ಹುಡುಗಿಯರ ಸಮಸ್ಯೆ ಆದದ್ದು ಕೆಲವು ಬರ್ತದೆ ವಿಷಯಗಳು. ಅದು ಹುಡುಗಿಯರ ಸಮಸ್ಯೆ ಆದಾಗ ಏನು ಗೊತ್ತಾ, ಇವರೆಲ್ಲ ಏನು ಮಾಡುದಂತ ಹೇಳಿದ್ರೆ, ಹುಡುಗಿಯರನ್ನು ಫಸ್ಟಿಗೆ ಪ್ರೀತಿ ಅಂತ ಹೇಳಿ ಬಲೆಗೆ ಬೀಳಿಸುದು. ಪ್ರೀತಿ ಅಂತ ಬಲೆಗೆ ಒಮ್ಮೆ ಬಿದ್ದ ನಂತರ ಪುಸಲಾಯಿಸಿ ನಂತರ ವಿಡಿಯೋ ಮಾಡುದು. ವಿಡಿಯೋ ರೆಕಾರ್ಡ್ ಮಾಡಿದ ನಂತರ ಮುಗೀತವಳ ಲೈಫ್, ಅವಳು ಹೊರಗೆ ಹೇಳುವಾಗಿಲ್ಲ. ಅವಳನ್ನೇ ಇಟ್ಕೊಂಡು ಬೇರೆ ಸೆಟ್ಟಿಂಗ್ ಕೂಡ ಮಾಡಿಸ್ತಾನೆ. ಕೆಲವರು ಅಂತ ಕಾಮುಕರಿದ್ದಾರೆ, 100% ಇದ್ದಾರೆ. ಯಾಕಂತ ಹೇಳಿದ್ರೆ ನಾನು ಕೆಲವು ನೋಡಿದ್ದೇನೆ ಇಂಥ ಪ್ರಸಂಗಗಳು, ತುಂಬಾ ಪ್ರಸಂಗಗಳು ಇಂಥದ್ದಾಗ್ತದೆ. ಮತ್ತೊಂದು ಎಂತ ಅಂತ ಹೇಳಿ ನೋಡಿ, ಈಗ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ನಂಗೊಂದು ಸಮಾಜದಲ್ಲಿ ಒಂದು ವಿಶೇಷ ಏನಂದ್ರೆ, ಯಾರು ಕರೆಕ್ಟ್ ಆಗಿದ್ದಾರೆ, ಯಾರು ನಿಯತ್ತಾಗಿದ್ದಾರೆ, ಅವರು ಒಂದು ಪ್ರೀತಿಸಿದ್ರೆ ಅದು ಉಳಿಯುವುದಿಲ್ಲ ಅಲ್ವಾ. ಇಂಥವರಿಗೆ ಗೋಲಿ ವಜ್ಜೆ ತರ ಸಿಕ್ಕಲ್ಲೇ ಇರ್ತಾರೆ. ಯಾಕಂತ ಹೇಳಿದ್ರೆ ಅದೊಂದು ಎಂತ ಅಂತಿಲ್ಲ ಅಂದ್ರೆ, ಈಗ ಸೊಸೈಟಿ ಕಲಿಯುಗ ಹೇಳುದು ಅದೇ, ಪ್ರೀತಿ ಇದಕ್ಕೆಲ್ಲ ವ್ಯಾಲ್ಯೂ ಇಲ್ಲ, ಇಂಥ ಕಾಮುಕ ಇದು ನಡೀತಾ ಇದೆ ಅಂತ ಹೇಳುದು ಇದಕ್ಕೆ. ಇದು ಯಾಕೆ ನಡೀತಾ ಇದೆ ಅಂತ ಹೇಳಿ, ಇಂಥ ಕಾಮುಕರಿಗೆ ಶಿಕ್ಷೆ ಆಗುದಿಲ್ಲ ಅಲ್ಲ. ಈಗ ಇಷ್ಟು ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ, ನಾಳೆ ಹುಡುಗಿ ಬರ್ಲಿಲ್ಲ, ಹುಡುಗಿಯರ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬರ್ತಾರೆ, ಹೌದು ನಾನೇ ಅದರಲ್ಲಿ ಇರುದು ಅಂತ ಬರುದಿಲ್ಲ. ಇವರಿಗೆ ಅದು ಬೆನಿಫಿಟ್ ಆಗ್ತದೆ. ನಾವೇನ್ ಮಾಡ್ಬೇಕು, ಅಂತವರಿಗೆ ಆ ಹುಡುಗಿಯರನ್ನು ಸೇಫ್ ಝೋನ್ ಅಲ್ಲಿ ಇಟ್ಟು ಅಂತವರಿಗೆ ಯಾವ ರೀತಿ ಶಿಕ್ಷೆ ಕೊಡ್ಬೇಕು ಅದನ್ನು ಕೊಡ್ಬೇಕು, ಆಗ ಸರಿ ಆಗ್ತದೆ. ಮತ್ತೆ ಅದಕ್ಕೊಂದು ಟೀಮ್ ಕೂಡ ಮಾಡ್ಬೇಕು. ಮತ್ತೊಂದು ನೋಡಿ, ಮಹಿಳಾ ಸ್ಟೇಷನ್ ಅಂತೆಲ್ಲ ಮಾಡಿದ್ದಾರೆ. ನಾನು ಕೆಲವು ಮಹಿಳಾ ಸ್ಟೇಷನ್ ಅಲ್ಲಿ ಕೆಲವೊಮ್ಮೆ ನಡೆಯುವ ಘಟನೆಗಳನ್ನು ನಾನು ಕೂಡ ನೋಡಿದೆ. ನಂಗೆ ಕೆಲವರು ಕಾಲ್ ಮಾಡ್ತಾರೆ, ಅಲ್ಲಿ ಮಹಿಳೆ ಒಬ್ಳು ಸಮಸ್ಯೆ ಅನುಭವಿಸಿ ಹೋದಾಗ ಅವಳಿಗೆ ಬೈಯುದು. ಮತ್ತೆ ಅಲ್ಲಿ ಅವರು ಮಾಡುವಂತ ಒಂದು ವರ್ತನೆ, ಆ ವರ್ತನೆ ನೋಡಿದ್ರೆ ಯಾರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತಾರೆ? ಕೆಲವು ಘಟನೆಗಳಾಗಿದೆ. ಸ್ಟೇಷನ್ಗೆ ಹೋದಾಗ ಅಲ್ಲಿ ಅವರ ಜೊತೆ ಆ ರೀತಿ ವರ್ತಿಸಿದ್ರೆ, ಜೋರಾಗಿ ಮಾತಾಡಿದ್ರೆ ಯಾರು ಸ್ಟೇಷನ್ಗೆ ಹೋಗುದಿಲ್ಲ. ಸ್ಟೇಷನ್ಗೆ ಹೋಗ್ಲಿಕ್ಕೆ ಭಯ ಬರ್ತಾರೆ. ಮತ್ತೆ ನ್ಯಾಯ ಎಲ್ಲಿ ಸಿಗ್ಬೇಕು? ಸಮಸ್ಯೆ ಅವರು ಅನುಭವಿಸಿದವರು ಮೌನ ಇರ್ತಾರೆ. ನೆಕ್ಸ್ಟ್ ಅವ ಮತ್ತೊಂದಕ್ಕೆ ಸ್ಕೆಚ್ ಆಗ್ತಾನೆ. ಮರ್ಯಾದೆಗೆ ಎದರ್ತಾರೆ. ಬ್ಲಾಕ್ ಮೇಲ್ ಗಳು ನಡೀತದೆ, ವಿಡಿಯೋಸ್ ಗಳು ಮೊಬೈಲ್ ಅಲ್ಲಿ ರನ್ನಿಂಗ್ ಇರ್ತದೆ. ಮತ್ತೆಂತ ಗೊತ್ತಾ, ಮತ್ತೊಂದು ಉಂಟು ಇವರೇ, ನನ್ಗೆ ಅದಕ್ಕಿಂತ ಮುಂಚೆ ಸಾಗಿತ್ತು. ನಾನ್ಸ ನೋಡಿ ಕೆಲವು ಅದರಲ್ಲಿ ಸಾಲ್ವ್ ಮಾಡಿದ ಕೇಸ್ಗಳು ಅವರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಅವರು ಬರುದಿಲ್ಲ. ಕರೆಕ್ಟ್. ಅವರೆಂತ ಹೇಳ್ತಾರೆ ಅಂತ ಹೇಳಿದ್ರೆ ನೋಡಿ, ಅದು ಹೇಗಂತ ಹೇಳಿ, ಈಗ ಒಬ್ಬ ಹುಡುಗಿಯನ್ನು ವಿಡಿಯೋ ರೆಕಾರ್ಡ್ ಮಾಡಿರ್ತಾನೆ, ನೆಕ್ಸ್ಟ್ ಅವನ ಸ್ನೇಹಿತರಿಗೆ ಟಚ್ ಮಾಡಿ ಕೊಡುದು.
ಅಂತ ಒಂದು ಟೀಮ್ ಇರ್ತದೆ, 5-6 ಮಂದಿ ಟೀಮ್ ಇರ್ತದೆ. ಅಲ್ವಾ? ಟೀಮ್ ಇರ್ತದೆ. ಅವರು ಎಂತ ಅಂತ ಹೇಳಿದ್ರೆ ಅವರ ಮನೆಯ ಹುಡುಗಿಯರು ಸೇಫ್ ಅವರಿಗೆ, ಕೆಲವರಿಗೆ ಕಾಮುಕರಿಗೆ. ನಿಜ ನಿಜ. ನಾನು ಹೇಳುದು ನಮ್ಮ ಮನೆಯ ಹುಡುಗಿಯರು ಸೇಫ್ ಇರ್ಬೇಕು, ನಮ್ಮ ಮನೆಯ ಹುಡುಗಿಯರನ್ನು ಯಾರು ನೋಡಬಾರ್ದು ಮಾತಾಡಬಾರ್ದು ಅಂತ ನಾವಿರುವಾಗ ಇನ್ನೊಂದು ಮನೆಯ ಹುಡುಗಿಯರನ್ನು ನೋಡುದು ನಾವು ಸರಿಯಾ? ಕರೆಕ್ಟ್ ಕರೆಕ್ಟ್. ನಿಜ. ಇನ್ನೊಂದು ಮನೆಯ ಹುಡುಗಿಯ ನಮ್ಮ ಹುಡುಗಿಯರನ್ನು ಯಾರು ಕಣ್ಣೆತ್ತಿಸ ನೋಡಬಾರ್ದಂತ ಇನ್ನೊಂದು ಮನೆಯ ಹುಡುಗಿಯರನ್ನು ಬಟ್ಟೆ ಬಿಚ್ಚಿಸಿ ವಿಡಿಯೋ ಮಾಡಬಹುದಾ? ಇದೇ ನನ್ನ ಪ್ರಶ್ನೆಯೂ ಕೂಡ. ಅಂತ ವಿಕೃತ ಮನಸ್ಥಿತಿ ಹೇಗ್ ಬರುತ್ತೆ? ಅದು ಮನಸ್ಥಿತಿ ಅಲ್ಲ, ಅದು ವಿಕೃತ. ವಿಡಿಯೋ ಮಾಡಬಹುದೇ? ಒಂದೆರಡಲ್ಲ, ಅಷ್ಟಷ್ಟು ಹುಡುಗಿಯರು ವಿಡಿಯೋ ಮಾಡಿದಾನ ಅಂತ ಹೇಳಿದ್ರೆ ಇದರ ಬಗ್ಗೆ ಕೆಲವರು ಏನ್ ಹೇಳ್ತಾರಂತೆ ಹೇಳ್ಬೇಕು. ಏನ್ ಹೇಳ್ತಾರಂತ ನಾನು ಹೇಳುದು, ಯಾರೇ ಆಗಿರ್ಲಿ ನಾವು ಧರ್ಮ ನೋಡ್ಲಿಕ್ಕಿಲ್ಲ. ತಪ್ಪು ಮಾಡಿದಾಗ ತಪ್ಪಂತ ಯಾವಾಗ ಹೇಳ್ತೇವಾ ಆವಾಗ ನಮ್ಮ ದೇಶ ಉದ್ಧಾರ ಆಗ್ತದೆ. ಆ ಮನೋಭಾವನೆ ಪ್ರತಿಯೊಬ್ಬರಿಗೆ ಇರ್ಬೇಕು. ನಾನೊಬ್ಬ ದೀಪು ಶೆಟ್ಟಿಗರಾಗಿ ಹಿಂದೂ ಆಗಿ ನಂಗೆ ಇರುವಂತಾಗೆ ಪ್ರತಿಯೊಬ್ಬರಿಗೆ ಇರ್ಬೇಕು. ಒಬ್ಬ ಮುಸಲ್ಮಾನ ಆದ್ರೆ ಅವನಿಗೆ ಇರ್ಬೇಕು, ಕ್ರಿಶ್ಚಿಯನ್ ಇದ್ರೆ ಅವನಿಗೆ ಇರ್ಬೇಕು. ಕರೆಕ್ಟ್ ಕರೆಕ್ಟ್. ಇಲ್ಲಿ ಏನಾಗಿದೆ ಗೊತ್ತಾ, ನಾನು ಕೆಲವು ನೋಡಿದ ಪ್ರಕಾರ, ನೀವು ನೋಡಿ ನಿಮ್ಮ ವಿಡಿಯೋದ ಕಮೆಂಟ್ಸ್ ನೋಡಿ, ಅದ್ರಲ್ಲಿ ಸಹ ನೋಡಿ, ಕೆಲವು ಇದ್ರಲ್ಲಿ ತಪ್ಪು ಮಾಡಿದಾಗ ಆ ಧರ್ಮದವರು ಅದಕ್ಕೆ ಕಮೆಂಟ್ ಹಾಕಲ್ಲ, ಅವನಿಗೆ ಬೈಯುವುದಿಲ್ಲ ಅಂತದ್ದು ಸಹ ಆಗ್ತದೆ. ಹೌದು, ನಿಜ ನಿಜ, ಸತ್ಯ. ನಡೀತದೆ ಕೆಲವು. ನಾನು ನೋಡಿದ್ದೇನೆ, ನಾನು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಿದ್ದೇನೆ. ಏನು ದೀಪು ಶೆಟ್ಟಿಗಾರು ಸಾಮಾಜಿಕವಾಗಿ ಮಾತಾಡ್ತಿದ್ದಾರೆ ಅಂತ ಪ್ರತಿಯೊಬ್ಬರದ್ದು ಸಹ ನಾವು ಸಹ ನೋಡ್ತಾ ಇರ್ತೇವೆ, ಯಾರು ಎಲ್ಲಿ ಹೇಗೆ ಕಮೆಂಟ್ ಹಾಕ್ತಾರಂತ. ಕರೆಕ್ಟ್ ಕರೆಕ್ಟ್. ಇಲ್ಲ, ಕೆಲವರು ಒಂದು 30% ಜನರು ಇದು ಮಾಡ್ತಾರೆ. ಕೆಲವರಿಗೆ ಏನಂತ ಹೇಳಿದ್ರೆ ನಮ್ಮ ಧರ್ಮದವ ತಪ್ಪು ಮಾಡಿದಾಗ ಸರಿ ಅಂತ ಹೇಳುದು, ಅದು ನಮ್ಮಲ್ಲಿದ್ದಾರೆ, ಬೇರೆ ಧರ್ಮದಲ್ಲಿದ್ದಾರೆ. ಈಗ ನಾನೊಂದು ದೊಡ್ಡ ಸಂಘಟನೆಯಲ್ಲಿದ್ದೇನೆ, ನಾನು ರೇಪ್ ಮಾಡಿದ ಗುಳ್ಳದ ರೇಪ್ ಅಲ್ವಾ? ನಿಜ ನಿಜ. ನಾನು ಹಿಂದುವಾಗಿ ರೇಪ್ ಮಾಡಿದ ಗುಳ್ಳದ ರೇಪ್ ಅಲ್ವಾ? ನಾನು ಮುಸಲ್ಮಾನನಾಗಿ ರೇಪ್ ಮಾಡಿದಾಗ ಅದು ರೇಪ್ ಅಲ್ವಾ? ಅಲ್ಲಿ ಧರ್ಮ ಯಾಕೆ ಬರ್ತದೆ? ಧರ್ಮದ ಮುಖಾಂತರ ಅದಕ್ಕೆ ಸಪೋರ್ಟ್ ಮಾಡುದು ಯಾಕೆ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಮತ್ತೆ ಅದಕ್ಕೆ ತಕ್ಕ ಹೇಳ್ತಾರೆ ಏನಂತ ಹೇಳಿದ್ರೆ, ಅದು ಅವನಿಗೆ ಅದಾಗಿತ್ತು ಇದಾಗಿತ್ತು ಮಾನಸಿಕ ಅಸ್ವಸ್ಥ ಅಂತದೆಲ್ಲ ವರ್ಡ್ಸ್ಗಳು ಬರ್ತದೆ ಅಲ್ಲಿ. ಮಾನಸಿಕ ಎಲ್ಲಿ ಬರುತ್ತೆ? 100 ಎಸ್. ಮತ್ತೆ ರಾಜಕೀಯವಾಗಿ ಕೆಲವರನ್ನು ಮತ್ತೆ ಹೇಳಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ರಾಜಕೀಯದವರಿಗೆ ಬೇರೆ ಕೆಲಸ ಇಲ್ಲ, ಅದನ್ನು ಇಟ್ಕೊಂಡು ಹೇಳಿದ್ದಾರೆ. ಕರೆಕ್ಟ್ ಕರೆಕ್ಟ್. ಎಸ್ ಸರ್, ಎಸ್. ನಾನು ಹೇಳುದಿಷ್ಟೇ, ಧರ್ಮ ಬಿಟ್ಟು ಅವ ಮಾಡಿದ ತಪ್ಪು ಅದನ್ನು ಪ್ರತಿಯೊಬ್ಬರು ಖಂಡಿಸಬೇಕು, ಅವನಿಗೆ ಉಗ್ರ ಶಿಕ್ಷೆ ಆಗ್ಬೇಕು. ಯಾವುದೇ ಧರ್ಮ ಇಲ್ಲಿ, ಹಿಂದೂ ಆಗಿ ಮುಸಲ್ಮಾನ ಆಗಿ ಕ್ರೈಸ್ತ ಆಗಲಿ, ಇಂಥ ಬೇಡದ ಚಟುವಟಿಕೆ ಮಾಡುವವರನ್ನು ಗಲ್ಲಿಗೇರಿಸಬೇಕು, ಆಗ ಕರೆಕ್ಟ್ ಆಗ್ತದೆ. ಓಕೆ, ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ದೀಪು ಶೆಟ್ಟಿಗರ್ ಅವರು. ಎಸ್ ಸರ್, ದೀಪು ಶೆಟ್ಟಿಗರ್ ಅವರ ಮಾತು ಸಾಮಾಜಿಕ ಹೋರಾಟಗಾರರು, ಜೊತೆಗೆ ಅಟ್ ದ ಸೇಮ್ ಟೈಮ್ ಇಸ್ ಲೆಕ್ಚರರ್ ಆಲ್ಸೋ. ಇವೆಲ್ಲದರ ಜೊತೆಗೆ ಇದು ಬಹಳಷ್ಟು ಶಾಕಿಂಗ್ ಆಗಿರುವಂತಹ ಒಂದು ಬೆಳವಣಿಗೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹ ವಿಕೃತ ವ್ಯಕ್ತಿ ಇದ್ದಾನೆ. ಒಂದ್ಸಲ ಆತನನ್ನು ಗಮನಿಸಿ, ಆತನ ಫೋಟೋವನ್ನು ಒಂದ್ಸಲ ಗಮನಿಸಿ. ಆತ ವಿಕೃತ ಮನಸ್ಥಿತಿ ಇರುವಂತಹ ಸೈಯದ್, ಮೂಲತಃ ಕಾರ್ಕಳದವ. ಆತನ ಫೋಟೋವನ್ನು ಹಾಕಿ ಒಂದ್ಸಲ. ಎಸ್, ಇದೇ ಸೈಯದ್ ಅನ್ನುವಂತಹ ಹುಡುಗ, ಕಾರ್ಕಳದವ ಮೂಲತಃ. ಆತನ ಮನೆಯವರು ಕೂಡ ನೋಡಬೇಕು ಇದನ್ನು, ಯಾಕಂದರೆ ಎಂತಹ ಮಗನಿಗೆ ಜನ್ಮವನ್ನು ಕೊಟ್ಟಿದ್ದೀವಿ ಅನ್ನುವಂತಹ ನಿಟ್ಟಿನಲ್ಲಿ ಸಾರ್ಥಕತೆ. ಅವರ ಜನ್ಮ, ಅವರ ಬದುಕು ಕೂಡ ಸಾರ್ಥಕತೆ. ಅಂತಹ ಮಗನನ್ನು ಹೆತ್ತಿದ್ದಾರೆ, ಅಂತಹ ಮಗನೇ ಈತ ಸೈಯದ್ ಅನ್ನುವಂತಹ ವಿಕೃತವಾಗಿರುವಂತಹ ವ್ಯಕ್ತಿ ಈತ, ವಿಕೃತವಾಗಿರುವಂತಹ ಕೀಚಕ ಮನಸ್ಥಿತಿಯ ವ್ಯಕ್ತಿ ಈತ. ಇತರರ ಮನೆಯ ಹೆಣ್ಣನ್ನು ಅಸಹ್ಯವಾಗಿ ಫೋಟೋವನ್ನು ತೆಗೆದು, ಅಸಹ್ಯವಾಗಿ ಈತನ ಫೋಟೋವನ್ನು ಕೂಡ ಕಳಿಸಿ, ಬ್ಲ್ಯಾಕ್ ಮೇಲನ್ನು ಮಾಡಿ 100ಕ್ಕೂ ಹೆಚ್ಚು ವಿಡಿಯೋಗಳನ್ನು ಈತನ ಮೊಬೈಲಲ್ಲಿ ಇರಿಸಿ ಆತನಿಗೆ ಅನ್ಯಾಯವನ್ನು ಮಾಡಿದಂತಹ, ಮೋಸದಾಟವನ್ನು ಆಡಿದಂತಹ, ನಾಚಿಕೆಗೆಟ್ಟ, ಮಾನ ಮರ್ಯಾದೆ ಕೆಟ್ಟಂತಹ ಕೀಚಕನ ಫೋಟೋವನ್ನು ತಾವುಗಳು ಕೂಡ ಗಮನಿಸಿ, ಆತನ ಮನೆಯವರು ಕೂಡ ಗಮನಿಸಲಿ. ಒಂದು ಗಮನಿಸಬೇಕು, ಮಕ್ಕಳನ್ನು ಹೆರುವಂಥದ್ದು ದೊಡ್ಡ ಪ್ರಶ್ನೆಯಲ್ಲ, ಆ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಅನ್ನುವಂಥದ್ದೇ ಪ್ರಶ್ನೆ. ಅದು ಸರಿಯಾದ ರೀತಿಯಲ್ಲಿ ಬೆಳೆಸಲಿಲ್ಲ ಅಂತ ಬಂದಾಗ ಎಷ್ಟು ಹೆತ್ತು ಏನು ಪ್ರಯೋಜನ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಯಾಕಂದರೆ ಆತನಿಗೂ ಕೂಡ ತಂಗಿ ಇದ್ದಾರೆ, ಅಕ್ಕ ಇದ್ದಾರೆ, ಆತನಿಗೂ ಕೂಡ ತಾಯಿಯ ಹೊಟ್ಟೆದಲ್ಲಿ ಆತ ಬಂದಿರ್ತಾನೆ. ಇವೆಲ್ಲದರ ಜೊತೆಗಾಗಿ ಆತನಿಗೆ ನಾನು ಮಾಡ್ತಾ ಇರೋಂಥ ತಪ್ಪು ಅನ್ನುವಂತಹ ಮನಸ್ಥಿತಿಯೂ ಕೂಡ ಬರಲಿಲ್ಲ ಅಲ್ವಾ ಅನ್ನುವಂತಹ ಪ್ರಶ್ನೆ. ಬಹಳಷ್ಟು ಶಾಕಿಂಗ್ ಆಗಿರುವಂತಹ ಬೆಳವಣಿಗೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾನೆ ಜೂನಿಯರ್ ಪ್ರಜ್ವಲ್. ಬಿ ಅಲರ್ಟ್, ಬಿ ಅವೇರ್. ಈ ಒಂದು ವಿಚಾರದ ಬಗ್ಗೆ ಹುಷಾರಾಗಿರಿ, ಎಚ್ಚರದಿಂದಿರಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ. ತಾವು ತಮ್ಮ ಮಕ್ಕಳನ್ನು ಕಾಲೇಜಿಗೆ ಓದಲಿಕ್ಕೆ ಕಳಿಸ್ತೀರಿ ಅಂತ ಬಂದಾಗ ಸ್ವಲ್ಪ ಗಮನ ವಹಿಸಿ. ತಮ್ಮ ಹೆಣ್ಮಕ್ಕಳು ಅಥವಾ ಇತರರ ಜೊತೆ ಸಲಿಗೆಯಿಂದ ಇರ್ತಾರೆ ಅಂತ ಬಂದಾಗ ಸ್ವಲ್ಪ ಅವರನ್ನು ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡಿ. ಇಲ್ಲದಿದ್ದರೆ ಇಂತಹ ಕೀಚಕರು, ಇಂತಹ ನೀಚರು, ವಿಕೃತ ಮನಸ್ಥಿತಿಯುಳ್ಳವರು ಅವರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ದಾರಿ ತಪ್ಪಿಸಿದ್ದು ಈ ಹುಡುಗ.
ಕಳೆದ ಬಾರಿ ನಾನು ಮಾತಾಡಿದಾಗ ಆ ಒಂದು ವಿಚಾರ ಕೂಡ ಬಹಳಷ್ಟು ಚರ್ಚೆಯಾಗಿತ್ತು. ಅಲ್ಲಿ ನನ್ನ ಕನ್ಸರ್ನ್ ಇದ್ದದ್ದು ಇಲ್ಲೂ ಕೂಡ ನಿಮ್ಮನ್ನು ಅಲರ್ಟ್ ಮಾಡಬೇಕು, ಎಚ್ಚರದಿಂದ ಇರಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ, ಇವತ್ತಿನ ಈ ಪ್ರೈಮ್ ಟೈಮ್ನಲ್ಲಿ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಕಳೆದ ಬಾರಿಯೂ ಕೂಡ ಮದುವೆ ಮನೆಯಿಂದ ಓಡಿ ಹೋಗಿರುವಂತಹ ಹೆಣ್ಮಗಳೊಬ್ಳು ಎಲ್ಲಿ ಹೋದ್ಲು ಅನ್ನುವಂತಹ ಬಿಗ್ ಕ್ವಶನ್ ಮಾರ್ಕ್. ಭಾಳಷ್ಟು ಜನರು ನನಗೆ ಬೈದಿದ್ದೀರಿ. ಅಂದರೆ ಏನಾಗಿದೆ ನಿಮ್ಗೆ ಗೊತ್ತಾ, ಆ ಹೆಣ್ಮಗಳು ಎಲ್ಲಿ ಹೋಗಿದ್ದಾಳೆ, ಕಿಡ್ನಾಪ್ ಆಗಿರ್ಬೋದು, ಅಥವಾ ಆ ಹೆಣ್ಮಗಳನ್ನು ಯಾರೋ ಕಿಡ್ನಾಪ್ ಮಾಡಿರ್ಬೋದು, ಅಥವಾ ಆ ಹೆಣ್ಮಗಳಿಗೆ ಆ ಮದುವೆ ಇಷ್ಟ ಇಲ್ಲ ಅನ್ನುವಂಥದ್ದು ಹೇಳಿದ್ದೀರಿ ತಾವುಗಳು. ಆ ಹೆಣ್ಮಗಳು ಬೇರೊಂದು ಮದುವೆ ಆಗಿದ್ದಾರೆ, ಅದು ಅವರ ಇಚ್ಛೆ, ಅವರ ಇಷ್ಟ, ಅವರ ಲೈಫ್, ಅವರ ಸ್ವಾತಂತ್ರ್ಯ ಏನೇ ಇರಲಿ. ಆದರೆ ನಂಬಿದಂತಹ ಆ ಹುಡುಗ ಆಕೆಗೋಸ್ಕರ ಕಾದಿದ್ದ ಆ ಮದುಮಗ ಇನ್ನೇನು ಮದುವೆ ಆಗುತ್ತೆ ಅಂತ ಬಂದಾಗ ಈ ಹುಡುಗಿ ಮೆಹಂದಿ ಹಾಕ್ತೀನಿ ಅಂತ ಹೋದವಳು ವಾಪಸ್ ಬರಲೇ ಇಲ್ಲ. ಆ ಹುಡುಗ ಆಸ್ಪತ್ರೆ ಸೇರಿದ್ದಾನೆ ಬೇಸರದಿಂದ, ಅಂದರೆ ನೋವಿನಿಂದ, ಶಾಕ್ನಿಂದ. ಆ ಹುಡುಗನಿಗೆ ಪ್ರಾಣ ಸಂಕಟ, ಈ ಹುಡುಗಿಗೆ ಚೆಲ್ಲಾಟ ಆಗಿತ್ತು. ಆ ಹುಡುಗಿ ಬೇರೆ ಮದುವೆ ಆಗಿದ್ದಾಳೆ. ಆದರೆ ಕಾದು ನಿಂತಹ ಹುಡುಗ, ಆತನ ಭವಿಷ್ಯ ಬಹಳಷ್ಟು ಕಷ್ಟದಿಂದ, ನೋವಿನಿಂದ ಆತ ಈಗಲೂ ಕೂಡ ನರಳಾಡ್ತಾ ಇದ್ದಾನೆ. ಈಗಲೂ ಕೂಡ ನನಗೆ ಕರೆ ಮಾಡಿ ಈಗಲೂ ಕೂಡ ಮಾತಾಡ್ತಾನೆ. ಆತ ಎಲ್ಲವೂ ಕೂಡ ಮುಗಿದಿದೆ ಅನ್ನುವಂಥ ನಿಟ್ಟಿನಲ್ಲಿದ್ದಾನೆ. ಮುಗಿದಿಲ್ಲ, ಎಲ್ಲವೂ ಕೂಡ ಇದೆ. ನಾನು ಯಾಕೆ ಆ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಿದಂತ ಬಂದಾಗ ನೋಡಿ, ಇಲ್ಲಿ ನಾನು ಪ್ರತಿ ಬಾರಿ ಹೇಳ್ತೇನೆ, ಮೋಸ ಮಾಡುವಂಥದ್ದು ಅದೊಂದು ಆಪ್ಷನ್ ಅನ್ನುವಂಥದ್ದಲ್ಲ, ಅದೊಂದು ಚಾಯ್ಸ್ ಅನ್ನುವಂಥದ್ದಲ್ಲ, ಅದೊಂದು ಆಪ್ಷನ್ ಅನ್ನೋದು, ಅದು ಪ್ಲ್ಯಾನ್ ಅನ್ನುವಂಥದ್ದು. ಪ್ರತಿ ಬಾರಿ ಕೂಡ ನಾನು ಹೇಳುವಂಥದ್ದು ಅದು ಆಪ್ಷನ್ ಅಲ್ಲ, ಅದು ಚಾಯ್ಸ್ ಅಲ್ಲ, ಅದು ಪ್ಲ್ಯಾನ್, ಪಕ್ಕಾ ಪ್ಲ್ಯಾನ್. ಆ ಕೇಸ್ನಲ್ಲಿ ಹುಡುಗಿ ಮೋಸ ಮಾಡಿದರೆ ಈ ಕೇಸ್ನಲ್ಲಿ ಹುಡುಗ ಮೋಸ ಮಾಡಿದ್ದಾನೆ. ಸೊ ದಟ್ಸ್ ವೈ ಹಾಗಿದ್ದಾಗ ಇಲ್ಲಿ ಮೋಸ ಮಾಡೋದಕ್ಕೆ ಏನು ಲಿಂಗ ತಾರತಮ್ಯ ಅನ್ನೋಂಥದ್ದಿಲ್ಲ. ಹುಡುಗಿಯೇ ಮೋಸ ಮಾಡ್ತಾಳೆ ಅಥವಾ ಹುಡುಗನೇ ಮೋಸ ಮಾಡ್ತಾನೆ ಅನ್ನೋದಿಲ್ಲ. ಇಬ್ಬರ ಪಾಲಿದೆ, ಇಬ್ಬರು ಕೂಡ ಮೋಸ ಮಾಡ್ತಾರೆ. ಹೇಗೆ ಮೋಸ ಮಾಡ್ತಾರೆ ಅಂದರೆ, ಈ ಭಯೋತ್ಪಾದಕರಲ್ಲಿ ಧರ್ಮ ಹುಡುಕುವಂಥದ್ದು ಇದೆಯಲ್ವಾ, ಅಥವಾ ಈ ಕಳ್ಳರಲ್ಲಿ ಧರ್ಮ ಹುಡುಕುವಂಥದ್ದು ಇದೆಯಲ್ವಾ, ಆ ರೀತಿ ಇಲ್ಲ. ಇಬ್ಬರು ಕೂಡ ಕಳ್ಳರೆ, ಇಬ್ಬರು ಕೂಡ ಮೋಸವನ್ನು ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಇಲ್ಲಿ ಹುಡುಗ ಮೋಸ ಮಾಡಿದ್ದಾನೆ ಈ ಕೇಸ್ನಲ್ಲಿ, ಆ ಕೇಸ್ನಲ್ಲಿ ಹುಡುಗಿ ಮೋಸ ಮಾಡಿದ್ದಾಳೆ. ಸೊ ಹಾಗಿದ್ದಾಗ ಅದೆಲ್ಲವೂ ಕೂಡ ಬಿಟ್ಟು ನಮ್ಮ ಮನಸ್ಥಿತಿ ಬದಲಾಗಬೇಕು, ವಿಕೃತ ಮನಸ್ಥಿತಿಗಳು ಬದಲಾಗಬೇಕು. ಇಲ್ಲಿ ಬಹಳಷ್ಟು ಶಾಕ್ ಆಗುವಂಥದ್ದು, ನಾನು ಆಗಲೇ ಹೇಳಿದಾಗೆ, ದೀಪ ಅವರು ಕೂಡ ಹೇಳಿದಾಗೆ, ಬಹಳಷ್ಟು ಹುಡುಗರು ಕಷ್ಟಪಟ್ಟು ಅಥವಾ ಇಷ್ಟಪಟ್ಟು ಪ್ರಾಮಾಣಿಕತೆಯಿಂದ ಪ್ರೀತಿ ಮಾಡ್ತಾರೆ. ಒಂದು ಪ್ರೀತಿಯನ್ನು ಕೂಡ ಅವರುಗಳಿಗೆ ಉಳಿಸ್ಕೊಳ್ಳಿಕ್ಕೆ ಆಗಲ್ಲ, ಒಂದು ಪ್ರೀತಿಯನ್ನು ಕೂಡ ಅವರುಗಳಿಗೆ ಉಳಿಸಿ ಮದುವೆ ಆಗಲಿಕ್ಕೆ ಆಗಲ್ಲ, ಅಷ್ಟು ಕಷ್ಟಪಡ್ತಾರೆ. ಆದರೆ ಆ ಹುಡುಗ ಪ್ರಾಮಾಣಿಕವಾಗಿ ಸಮಾಜದಲ್ಲಿ ಬದುಕಿರ್ತಾನೆ. ಆದರೆ ಇಂತಹ 420ಗಳಿದಾರಲ್ವಾ, ಇಂತಹ ನೀಚರಿರ್ತಾರಲ್ಲ, ಇಂತಹ ಕೀಚಕರಿರ್ತಾರಲ್ಲ, ಇಂಥವರಿಗೆ ಒಂದಲ್ಲ 10 ಅಲ್ಲ ನೋಡಿ, 100 ಹೆಣ್ಮಕ್ಳು ಸಿಗ್ತಾರಂತೆ. 100 ಹೆಣ್ಮಕ್ಳಿಗೆ ಮೋಸ ಮಾಡ್ತಾರೆ ಇವರುಗಳು. ನಿಯತ್ತಾಗಿ ಅದೊಂದು ಮಾತು ಹೇಳ್ತಾರೆ, ನಿಯತ್ತಾಗಿ ಸಮಾಜದಲ್ಲಿ ಯಾರು ಬದುಕ್ತಾರೆ ನೋಡಿ, ಅವರುಗಳಿಗೆ ಈಗಿನ ಕಾಲಘಟ್ಟದಲ್ಲಿ ಕಾಲ ಇಲ್ಲ, ಈಗಿನ ಕಾಲಘಟ್ಟದಲ್ಲಿ ಬದುಕಲಿಕ್ಕೆ ಆಗಲ್ಲ. ಅದು ಬಹುಶಃ ಇತ್ತೀಚಿನ ದಿನಗಳಲ್ಲಿ 100ಕ್ಕೆ 100 ಸತ್ಯ ಅಂತ ಕಾಣುತ್ತೆ. ಈ ಸಮಾಜ ಏನು ಹೇಳ್ತಾರೆ ನೋಡಿ, ಯಾವ ರೇಂಜ್ಗೆ ಹೋಗ್ತಾ ಇದೆ, ಏನಾಗ್ತಾ ಇದೆ, ಮನಸ್ಸುಗಳು ಎಲ್ಲಿ ಹೋಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಆ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡಬೇಕನ್ನಿಸ್ತು. ಸೊ ದ್ಯಾಟ್ಸ್ ವೈ ಹಾಗಾಗಿ ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ಈ ಒಂದು ವಿಚಾರದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದೀವಿ. ಬಿ ಅಲರ್ಟ್ ಆಗಿರಿ, ಬಿ ಅವೇರ್ ಆಗಿರಿ ಆ್ಯಂಡ್ ಹುಷಾರಾಗಿರಿ ಅಂತ ಹೇಳ್ತಾ, ಆ್ಯಂಡ್ ಆತನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಬೆಳ್ತಂಗಡಿಯ ಶಾಸಕರು ಹರೀಶ್ ಪೂಂಜಾ ಅವರು, MLA ಹರೀಶ್ ಪೂಂಜಾ ಸರ್, ತಮ್ಮ ಗಮನಕ್ಕೆ ಬಂದಿರಬಹುದು ಈ ಒಂದು ಘಟನೆ. ವೇದಿಕೆಯಲ್ಲಿ ನಿಂತ್ಕೊಂಡು ಪ್ರತಿ ಬಾರಿ ಕೂಡ ತಾವುಗಳು ಭಾಷಣವನ್ನು ಮಾಡ್ತೀರಿ. ನಿಮ್ಮ ಬಗ್ಗೆ ಬಹಳಷ್ಟು ಗೌರವ ಇದೆ ಸರ್, ಬಹಳಷ್ಟು ಗೌರವ ಇದೆ. ಯಾಕಂದರೆ ಒಳ್ಳೆಯ ಕೆಲಸವನ್ನು ಮಾಡಿದಿರಿ ತಾವು ಆ ಭಾಗದಲ್ಲಿ, ಇಲ್ಲ ಅಂತ ಇಲ್ಲ. ಆದರೆ ಇಂತಹ ಘಟನೆಗಳಾದಾಗ ಸ್ವಲ್ಪ ತಾವುಗಳು ಆ ಭಾಗದ ಜನರ ಜೊತೆಯಲ್ಲಿರಬೇಕು, ಈ ನೊಂದ ಹೆಣ್ಮಕ್ಕಳ ಪರವಾಗಿರಬೇಕು. ಜೊತೆಗೆ ಆತ ಮಾಡಿರುವಂಥ ಈ ಕುಕೃತ್ಯ ನೋಡಿ, ಸಾಧಾರಣವಾಗಿರುವಂಥ ವಿಚಾರ ಅಲ್ಲ. 100ಕ್ಕೂ ಹೆಚ್ಚು ಹೆಣ್ಮಕ್ಕಳ ಜೊತೆ ಈತ ಮೋಸದಾಟವನ್ನು ಆಡಿದಂತ ಬಂದಾಗ ಈಸ್ ಇಟ್ ಡೇಂಜರಸ್ ಫೆಲೋ. ನಮ್ಮ ಸೊಸೈಟಿಗೆ ಸಮಾಜಘಾತುಕವಾಗಿರುವಂತಹ ಶಕ್ತಿ ಆತ. ಸೊ ಹಾಗಿದ್ದಾಗ ಬಿ ಅವೇರ್. ಈ ಒಂದು ವಿಚಾರದ ಬಗ್ಗೆ ತಾವುಗಳು ಕಠಿಣವಾಗಿರುವಂಥ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಅಲ್ಲಿಯ ಪೊಲೀಸ್ ಇಲಾಖೆ ಅಟ್ ದ ಸೇಮ್ ಟೈಮ್ ಫೋಕ್ಸೋ ಕೇಸ್ ಆದರೂ ಕೂಡ ಆತನನ್ನು 3 ದಿನದಲ್ಲಿ ಜಾಮೀನಲ್ಲಿ ಬಿಡುಗಡೆ ಮಾಡಿರುವಂತಹ ನಮ್ಮ ಕಾನೂನು, ಗೊತ್ತಿಲ್ಲ ಯಾವ ಬೌಂಡ್ರಿಯಲ್ಲಿ ತಾವುಗಳು ಆ ಡಿಸಿಷನ್ ತೆಗೆದುಕೊಂಡಿದ್ದೀರಿ ಅನ್ನುವಂಥದ್ದು. ಎನಿವೆ, ಸಮಾಜ ನೋಡುತ್ತೆ, ಸಮಾಜ ನೋಡಬೇಕು, ಆತನ ಮುಖ ಚೇಹರೆ ಸಮಾಜಕ್ಕೆ ಗೊತ್ತಾಗಬೇಕು, ಆತ ಮಾಡಿದಂತಹ ನಾಲಾಯಕ್ ಕೆಲಸ ಸಮಾಜಕ್ಕೆ ಗೊತ್ತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ
ಈ ಒಂದು ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಆತನ ಮುಖ ಚೆಹರೆ, ಆತನ ಬಂಡವಾಳವನ್ನು, ಆತನ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಬಿ ಅವೇರ್, ಇಂಥವರಿಂದ ದೂರ ಇರಿ ಹೆಣ್ಮಕ್ಳೇ, ಆ್ಯಂಡ್ ಪೋಷಕರು ಕೂಡ ಬಿ ಅವೇರ್ ಆಗಿರಿ ಆ್ಯಂಡ್ ಅಂತ ಹೇಳ್ತಾ, ಎಸ್ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.